ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಕೆಲವು ತಿಂಗಳುಗಳ ಹಿಂದೆ ನನ್ನ ದೂರದ ಸಂಬಂಧಿ ಒಬ್ಬ ಆಕೆ ನನಗೆ ಫೋನ್ ಕರೆ ಮಾಡಿ ಹೀಗೆಂದಳು, ಫಾದರ್, ನನಗೂ ನನ್ನ ಕುಟುಂಬಕ್ಕೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ನಾನು ಕೇಳಿದೆ, ಏನಮ್ಮ, ಏನಾಯಿತು? ನನ್ನ ಮಗಳಿಗೆ 30 ವರ್ಷ ಆಗ್ತಾ ಬಂತು. ಹಲವು ನೆಂಟಸ್ತನಗಳನ್ನು ನೋಡಿದ್ರು, ಹಲವು ಹುಡುಗರನ್ನ ತೋರಿಸಿದ್ರು, ಯಾರಿಗೂ ಕೂಡ ಆಕೆ ಒಪ್ತಾ ಇಲ್ಲ. ಇತ್ತೀಚೆಗಂತೂ ನನಗೆ ಮದುವೆನೇ ಬೇಡ ಎಂದು ಹೇಳುತ್ತಿದ್ದಾಳೆ. ಹುಡುಗರನ್ನ ತೋರಿಸಿದಾಗ ಆಕೆ ಕೋಪಿಸಿಕೊಳ್ಳುತ್ತಿದ್ದಾಳೆ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೂ ಆರೋಗ್ಯ ಹದಗೆಡ್ತಾ ಇದೆ. ಆಕೆಯ ಮುಂದಿನ ಭವಿಷ್ಯ ಏನು ಎಂಬುದಾಗಿ ನನಗೆ ಹೆದರಿಕೆ ಆಗ್ತಾ ಇದೆ. ನೀವಾದರೂ ಬಂದು ಆಕೆಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡಿ ಆಕೆಯ ಮನ ಒಲಿಸಿ ಫಾದರ್. ಸರಿ ಎಂದೆ. ನನಗೆ ಸಮಯ ಸಿಕ್ಕಾಗ ಆ ಮನೆಗೆ ಹೋದೆ. ಆ ಯುವತಿಯೊಡನೆ 1-2 ಗಂಟೆಗಳ ಕಾಲ ಕುಳಿತುಕೊಂಡು ಮಾತನಾಡಿದೆ. ಕುಟುಂಬ ಜೀವನದ ಸಾರ್ಥಕತೆ, ಕುಟುಂಬ ಜೀವನದ ಶ್ರೇಷ್ಠತೆ, ಕುಟುಂಬ ನಮಗೆ ಯಾಕೆ ಬೇಕು ಎಂಬುದರ ಬಗ್ಗೆ ಆಕೆಯಲ್ಲಿ ನಾನು ವಿವರಿಸಿದೆ. ಎಲ್ಲವನ್ನೂ ಸಾವಧಾನವಾಗಿ ಕೇಳಿದಂತ ಆಕೆ ಕೊನೆಗೆ ಹೇಳಿದ್ಲು, ಫಾದರ್, ನಾನು ಕೂಡ ಒಂದು ಸ್ವಲ್ಪ ಮಾತನಾಡಲಿ. ಸರಿಮ್ಮ, ಏನು ಹೇಳು? ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಮದುವೆ ಆಗಬೇಕು ಫಾದರ್? ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಕುಟುಂಬ ಜೀವನವನ್ನು ಆರಂಭಿಸಬೇಕು? ಯಾಕಮ್ಮ, ಏನಾಯಿತು? ನಾನು ಕಾಲೇಜಿನಲ್ಲಿ ಓದಬೇಕಾದ್ರೆ ನನ್ನ ಸಹಪಾಠಿ, ನನ್ನ ಸ್ನೇಹಿತೆಗೆ ಆಕೆಯ ಅಪ್ಪ ಒಳ್ಳೆಯ ಶ್ರೀಮಂತ ಹುಡುಗನನ್ನ, ಅಮೆರಿಕದಲ್ಲಿ ಓದುತ್ತಿದ್ದಂಥ ಒಬ್ಬ ಶ್ರೀಮಂತ ಹುಡುಗನನ್ನ ನೋಡಿ ಮದುವೆ ಮಾಡಿದ್ರು. ಆತನು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿಸಿಕೊಂಡ. 3-4 ತಿಂಗಳು ಕಾಲ ಇಲ್ಲಿ ಸಂಸಾರ ಹೂಡಿದ. ತದನಂತರ ಅಮೆರಿಕಕ್ಕೆ ಹೋದವ ಮತ್ತೆ ಮರಳಿ ಬರಲೇ ಇಲ್ಲ. 1-2 ವರ್ಷಗಳ ಕಾಲ ಆಕೆ ಆತನನ್ನ ಹೋಗಿ ಸೇರಲು ಪ್ರಯತ್ನ ಪಟ್ಲು, ಪತ್ರ ಬರೆದ್ಲು, ಫೋನ್ ಮಾಡಿದ್ಲು. ಯಾವ ಕಾರಣಕ್ಕೂ ಕೂಡ ಆತನಿಂದ ಉತ್ತರ ಇಲ್ಲ. ಕೊನೆಗೂ ಆಕೆಗೆ ಉತ್ತರ ಸಿಕ್ತು. ಆತ ಇನ್ನೊಬ್ಬಾಕೆಯ ಜೊತೆ ಅಲ್ಲಿ ಸಂಸಾರ ಹೂಡಿದ್ದಾನೆ. ಏನು ಮಾಡೋದೆಂದು ಈಕೆಗೆ ಗೊತ್ತಾಗಲಿಲ್ಲ. ಕೋರ್ಟಿಗೆ ಹಾಕಿದ್ಲು. ಸುಮಾರು 5-6 ವರ್ಷಗಳ ಕಾಲ ಕೇಸ್ ನಡೆಯಿತು. ಕೊನೆಗೂ ಡೈವರ್ಸ್ ಸಿಕ್ತು. ನಮ್ಮ ಚರ್ಚ್ ಕೋರ್ಟಿಗೂ ಕೂಡ ಹಾಕಿದ್ರು. ಇವತ್ತಿಗೂ ಕೂಡ ಆಕೆಗೆ ಡೈವರ್ಸ್ ಸಿಗ್ಲಿಲ್ಲ. 30 ವರ್ಷ ಆಕೆಗೆ ಆಗ್ತಾ ಬಂತು. ಆಕೆಯ ಅಪ್ಪ ಅಮ್ಮನಿಗೆ ಬೇಜಾರಾಯಿತು. 26, 27, 28 ವರ್ಷ ಆದ್ರೂ ಕೂಡ ಚರ್ಚಿನಲ್ಲಿ ಡೈವೋರ್ಸ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮುಂದಿನ ಆಕೆಯ ಭವಿಷ್ಯ ಏನೋ ಅಂತ ದಿಗಿಲುಗೊಂಡು ಯಾವುದೋ ಒಬ್ಬ ಒಳ್ಳೆ ಹುಡುಗನನ್ನ ನೋಡಿ ಆಕೆಗೆ ಆತನೊಡನೆ ರಿಜಿಸ್ಟರ್ಡ್ ವಿವಾಹ ಮಾಡಿದ್ದರು. ಚೆನ್ನಾಗಿದ್ದಾರೆ. ವಿವಾಹ ಆದಂತ ಈ ದಂಪತಿ ಒಂದು ದಿನ ನಮ್ಮ ದೇವಾಲಯಕ್ಕೆ ಬಂದರು. ಚರ್ಚಿನಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಿದ್ರು.
ಪರಮಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಹೋಗದಾಗ ಪಾಲನಾ ಪರಿಷತ್ತಿನ ಸದಸ್ಯರು ಬಹಿರಂಗವಾಗಿ ಅವಳನ್ನ ಹಿಡಿದು ಅವಮಾನ ಮಾಡಿದ್ರು. ನೀನು ಪಾಪ ಮಾಡಿದ್ಯಾ, ಡೈವೋರ್ಸ್ ಪಡೆಯದೆ ವಿವಾಹವಾಗಿದ್ಯಾ, ಪಾಪದಲ್ಲಿ ಜೀವಿಸ್ತಾ ಇದೆಯಾ, ನೀನು ಪರಮಪ್ರಸಾದವನ್ನು ಸ್ವೀಕರಿಸಲು ಅನರ್ಹ ಎಂಬುದಾಗಿ ಪಬ್ಲಿಕ್ ಆಗಿ ಆಕೆಗೆ ಅವಮಾನ ಮಾಡಿದ್ರು. ಅಂದಿನಿಂದ ಆಕೆ ಯಾವ ಕಾರಣಕ್ಕೂ ಕೂಡ ಚರ್ಚಿಗೆ ಬರಲೊಪ್ಪುತ್ತಿಲ್ಲ, ಎಲ್ಲಿಯೂ ಕೂಡ ಆಕೆ ಭೇಟಿ ನೀಡುತ್ತಿಲ್ಲ. ಆಕೆ ಏನು ತಪ್ಪು ಮಾಡಿದ್ಲು ಫಾದರ್? ಆಕೆ ಮಾಡಬಾರದಂತ ತಪ್ಪಿಗೆ ಇಂತಹ ಘೋರ ಶಿಕ್ಷೆ ಸಮಾಜ ಹಾಗೂ ಧರ್ಮಸಭೆ ನೀಡುತ್ತಿರುವುದಾದರೆ ಕುಟುಂಬ ಜೀವನ ಯಾಕೆ? ನಮ್ಮ ಮನೆಯಲ್ಲಿರುವಂತಹ ನನ್ನ ಅತ್ತೆಯನ್ನು ನೋಡಿ, ಬಹಳ ಸಣ್ಣ ವಯಸ್ಸಿನಲ್ಲಿ ಆಕೆ ವಿವಾಹವಾಗಿದ್ಲು. ಉತ್ತಮವಾದಂತಹ ಕುಟುಂಬದೊಡನೆ ಆಕೆ ಜೀವನವನ್ನು ಆರಂಭಿಸಿದ್ರು. ಆದರೆ ಆಕೆಯ ದುರಾದೃಷ್ಟ, 3-4 ವರ್ಷಗಳಲ್ಲಿಯೇ 2 ಮಕ್ಕಳನ್ನು ಕೊಟ್ಟಂತ ಆಕೆಯ ಪತಿ ಆಕೆಯನ್ನ ಬಿಟ್ಟು ಎಲ್ಲೋ ದೂರ ಹೋದ. ಈಗ ಗೊತ್ತಾಯಿತು ಆತ ಇನ್ನೊಬ್ಬನೊಡನೆ ಜೀವನ ಮಾಡ್ತಾ ಇದ್ದಾನೆ. ಈಕೆ 2 ಮಕ್ಕಳನ್ನು ತೆಗೆದುಕೊಂಡು ಮತ್ತೆ ಮರಳಿ ಮನೆಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾಳೆ. ಯಾವ ಪುರುಷಾರ್ಥಕ್ಕಾಗಿ ಆಕೆ ಮದುವೆ ಆದ್ಲು? ಎಂತಹ ಕುಟುಂಬ ಜೀವನ ಆಕೆ? ಇಂತಹ ಕುಟುಂಬ ಜೀವನ ನಾನು ಜೀವಿಸಬೇಕೆ? ಕುಟುಂಬ ಜೀವನವನ್ನೇ ನನಗೆ ಸಾರ್ಥಕ ಕೊಡುತ್ತೆ. ಕುಟುಂಬ ಜೀವನ ಇಲ್ಲದೆ ನಾನು ಈ ಜೀವನದಲ್ಲಿ ಸಾಧಿಸಲು ಏನು ಇಲ್ವೇ? ಆ ಕ್ಷಣ ನನಗೆ ಏನು ಉತ್ತರ ಕೊಡಬೇಕೆಂದು ಗೊತ್ತಾಗಲಿಲ್ಲ. ಸ್ವಲ್ಪ ಪ್ರಾರ್ಥನೆ ಮಾಡಿ ನಾನು ಮರಳಿ ಬಂದೆ. ಅದೇ ಸಮಯದಲ್ಲಿ ನಮ್ಮ ಈಗಿನ ಪೋಪ್ ಫ್ರಾನ್ಸಿಸ್ ಹೊರಡಿಸಿದಂತಹ ಪ್ರೇಷಿತ ಪತ್ರ ಅಮೋರಿಸ್ ಲೆಟಿಷಿಯೆ ನನ್ನ ಕಣ್ಣಿಗೆ ಬಿತ್ತು. ಓದತೊಡಗಿದೆ. 2014ರಿಂದ ಇದುವರೆಗೆ ಪೋಪ್ ಜಗದ್ಗುರುಗಳು ಮಾಡಿದಂತಹ 2 ಮಹಾ ಸಮ್ಮೇಳನಗಳು ಹಾಗೂ ಅವರು ಪ್ರತಿ ವಾರ ನೀಡುವಂತಹ ಬೋಧನೆಗಳು ಕುಟುಂಬ ಜೀವನದ ವಿಚಾರವನ್ನ ಹೊಂದಿರ್ತಿದ್ವು. ಮಾತ್ರವಲ್ಲ, ಕುಟುಂಬ ಜೀವನದ ಶ್ರೇಷ್ಠತೆ ಅಂದ್ರೆ ಏನು, ಕುಟುಂಬ ಜೀವನ ನಮಗೆ ಯಾಕೆ ಬೇಕು, ಕುಟುಂಬ ಜೀವನ ಯಾವ ಒಂದು ದೈವ ಶಾಸ್ತ್ರದ ಆಧಾರದ ಮೇಲೆ ನಿಂತಿದೆ ಎಂಬುದಾಗಿ ಈ ಒಂದು ಪತ್ರ ಬಹಳ ಸುಂದರವಾಗಿ ಅದು ವಿವರಿಸುತ್ತೆ. ಅಮೆರಿಕ ಸಂಸ್ಥಾನದ ಧರ್ಮಾಧ್ಯಕ್ಷರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಆರ್ಚ್ ಬಿಷಪ್ ಜೋಸೆಫ್ ಹೇಳ್ತಾರೆ, ಈ ಒಂದು ಅಮೋರಿಸ್ ಲೆಟಿಷಿಯೆ ಅಂದರೆ ಪ್ರೀತಿಯ ಆನಂದ ಎನ್ನುವಂತಹ ಈ ಒಂದು ಪ್ರೇಷಿತ ಪತ್ರ ಆಧುನಿಕ ದಂಪತಿಗಳಿಗೆ ಹಾಗೂ ಕುಟುಂಬ ಜೀವಿಗಳಿಗೆ ಹೊರಡಿಸಿದಂತಹ ಪ್ರೇಮ ಪತ್ರ. ಓದಿರಿ. ಯಾಕೆ ಈ ಪರಿಪತ್ರವನ್ನ ಪೋಪ್ ಜಗದ್ಗುರುಗಳು ಹೊರಡಿಸುತ್ತಾರೆ? ಕುಟುಂಬ ಜೀವನದ ಶ್ರೇಷ್ಠತೆ ಏನು? ಅಮೋರಿಸ್ ಲೆಟಿಷಿಯೆ ಬೈಬಲ್ ಶ್ರೀ ಗ್ರಂಥವನ್ನ ಉಲ್ಲೇಖಿಸಿ ಹೇಳುತ್ತೆ, ಕುಟುಂಬ ಜೀವನ ಯಾಕೆಂದ್ರೆ ದೇವರ ವಾಸಸ್ಥಾನ ಕುಟುಂಬ ಮೊದಲನೆಯದು. ದೇವರ ವಾಸಸ್ಥಾನ ಕುಟುಂಬ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ದೇವರು ನುಡಿಯುತ್ತಾರೆ, ಆದಿಯಲ್ಲಿ ದೇವರು ನರರನ್ನು ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ತಮ್ಮ ರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ ಸೃಷ್ಟಿಸಿದರು. ಆದಿಯಲ್ಲಿ ದೇವರು ನರರನ್ನು ಸ್ತ್ರೀ ಪುರುಷರನ್ನು ಅವರು ತಮ್ಮ ಹೋಲಿಕೆಯಲ್ಲಿ ದೇವಾನುರೂಪದಲ್ಲಿ ಸೃಷ್ಟಿಸಿದರು. ಇದರ ಅರ್ಥ ಏನು ಅಂದರೆ, ಸ್ತ್ರೀ ಹಾಗೂ ಪುರುಷ ಒಂದಾದಾಗ, ಸ್ತ್ರೀ ಹಾಗೂ ಪುರುಷ ಇಬ್ಬರು ಒಟ್ಟು ಸೇರಿದಾಗ ಅವರು ದೇವಾನುರೂಪರಾಗುತ್ತಾರೆ, ಅವರು ದೇವರ ಹೋಲಿಕೆ ಆಗ್ತಾರೆ, ದೇವರೇ ಅವರಾಗ್ತಾರೆ. ಅಂದರೆ ಸ್ತ್ರೀ ಹಾಗೂ ಪುರುಷ ಒಟ್ಟು ಸೇರಿ ಕುಟುಂಬ ಆರಂಭಿಸಿದಾಗ ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. ಆಧುನಿಕ ಕಾಲದಲ್ಲಿ ದೇವಾಲಯಗಳಿಗೆ ನಾವು ಹೋದಾಗ ಪರಮ ಪ್ರಸಾದಕ್ಕೆ ನಾವು ನಮಸ್ಕರಿಸುತ್ತೇವೆ. ಯಾಕೆ? ಅಲ್ಲಿ ದೇವರ ವಾಸಸ್ಥಾನ, ಪ್ರಭುವಿನ ಸ್ಥಾನ. ಅದೇ ರೀತಿ ಕುಟುಂಬದಲ್ಲಿ ಪುರುಷ ಹಾಗೂ ಸ್ತ್ರೀ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಆ ಕುಟುಂಬ ಜೀವನದಲ್ಲಿ ದೇವರೇ ವಾಸ ಮಾಡುತ್ತಾರೆ. ದೇವಾಲಯ ಕುಟುಂಬ ಮೊದಲನೆಯ ಕಾರಣ. ಎರಡನೇದು, ಈ ಜಗತ್ತಿಗೆ ಪ್ರೀತಿಯನ್ನ ಸಾರಲು, ಪ್ರೀತಿಯ ಸಂದೇಶವನ್ನು ನಮಗೆ ನೀಡಲು, ಈ ಮೂಲಕ ಆ ಪ್ರೀತಿಯ ಸಂದೇಶದ ಮೂಲಕ ನಮಗೆಲ್ಲರಿಗೂ ಕೂಡ ನಿತ್ಯ ಸೌಭಾಗ್ಯವನ್ನು ಕರುಣಿಸಲು ನಮ್ಮ ಪ್ರಭು ಕ್ರಿಸ್ತ ಇಹಲೋಕಕ್ಕೆ ಇಳಿದು ಬಂದರು. ಅವರು ದೇವದೂತನಾಗಿ ಇಳಿಯಬಹುದಿತ್ತು, ಇಲ್ಲದೆ ಹೋದರೆ ಸ್ವರ್ಗ ತೆರೆದು ಹಾಗೆಯೇ ಇಳಿದು ಬರಬಹುದಿತ್ತು. ಯಾಕಂದರೆ ಅವರು ಸರ್ವವ್ಯಾಪಿ, ಸರ್ವಂತರ್ಗಾಮಿ, ಸರ್ವಜ್ಞಾನಿ. ಅವರಿಗೆ ಅಸಾಧ್ಯವಾದುದು ಯಾವುದೂ ಅಲ್ಲ. ಆದರೂ ಕೂಡ ಇಂತಹ ಸರ್ವಶ್ರೇಷ್ಠ ಪ್ರಭು ಯೇಸು ನಮ್ಮ ದೇವರು ಒಬ್ಬ ಹುಲು ಮಾನವನಾಗಿ ಒಂದು ಸಾಧಾರಣದಲ್ಲಿಯೇ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಬಂದರು. ಬಡಗಿ ಜೋಸೆಫ ಆಗ್ಲೇ ವಯಸ್ಸಾಗಿತ್ತು. ಮಾತೆ ಮರಿಯ 16-17 ವರ್ಷದ ಮುಗ್ಧೆ ಬಾಲೆ. ಇಂತಹ ಬಡತನದ ಯಾವುದೂ ಇಲ್ಲದಂತಹ, ಎಲ್ಲರೂ ಕೂಡ ಬಹಿಷ್ಕರಿಸುವಂತಹ
ಎಲ್ಲರೂ ಕೂಡ ಬೇಡ ಎನ್ನುವಂತಹ ಒಂದು ಸಂದರ್ಭದಲ್ಲಿರುವಂತಹ ಒಂದು ಕುಟುಂಬದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿ ಬಂದರು. ಇದರ ಅರ್ಥ ಏನು? ಯೇಸು ಕ್ರಿಸ್ತರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದಿಲ್ಲ. ಯೇಸು ಕ್ರಿಸ್ತರು ರೋಮ್ ಚಕ್ರಾಧಿಪತ್ಯದಲ್ಲಿ ಹುಟ್ಟಿ ಬಂದಿಲ್ಲ. ಯೇಸು ಕ್ರಿಸ್ತರು ಅರಮನೆಯಲ್ಲಿ ಹುಟ್ಟಿ ಬಂದಿಲ್ಲ. ಸಾಧಾರಣವಾದಂತಹ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದರು. ಇದರ ಅರ್ಥ ಪ್ರತಿಯೊಂದು ಕುಟುಂಬವನ್ನು ಕೂಡ ಯೇಸು ಕ್ರಿಸ್ತರು ಈ ಮೂಲಕ ಹುಟ್ಟಿ ಬರುವುದರ ಮೂಲಕ ಪಾವನಗೊಳಿಸಿದರು. ಕುಟುಂಬದಲ್ಲಿ ದೇವರ ವಾಸಸ್ಥಾನ, ಕುಟುಂಬದಲ್ಲಿಯೇ ದೇವರ ಇರುವಿಕೆ ಎಂಬುದನ್ನು ಯೇಸು ಕ್ರಿಸ್ತರು ಸಾಬೀತುಪಡಿಸಿದರು. ಮೂರನೇದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಕೊರಿಂಥಿಯರಿಗೆ ಬರೆದಂತಹ ಪತ್ರದಲ್ಲಿ, ತದನಂತರ ಪ್ರೇಷಿತರ ವಿಶ್ವಾಸ ಸಂಗ್ರಹದಲ್ಲಿ ನಾವು ನೋಡ್ತೀವಿ, ವಿಶೇಷವಾಗಿ ಸಂತ ಪೌಲರು ಬರೆದಂತಹ ಪತ್ರಗಳಲ್ಲಿ ನಾವು ನೋಡ್ತೀವಿ, ಧರ್ಮಸಭೆ ಅನ್ನೋದು ಕ್ರಿಸ್ತನ ಶರೀರ. ಧರ್ಮಸಭೆ ಅನ್ನೋದು ಕ್ರಿಸ್ತನ ಶರೀರ. ಆ ಶರೀರದ ಶಿರಸ್ಸು ಯೇಸು. ಧರ್ಮಸಭೆ ಎಂಬಂತಹ ಕ್ರಿಸ್ತನ ಶರೀರ ಹೇಗೆ ಮಾರ್ಪಾಡುಗೊಂಡಿದೆ, ಹೇಗೆ ನಮ್ಮ ಶರೀರಕ್ಕೆ ನಮ್ಮ ಕೈ, ಕಾಲುಗಳು, ಕಣ್ಣು, ಮೂಗು, ಈ ರೀತಿ ಬೇರೆ ಬೇರೆ ಅವಯವಗಳು ಸೇರಿ ನಮ್ಮ ಶರೀರ ಆಗುತ್ತೋ, ಅದೇ ರೀತಿ ಧರ್ಮ ಕೇಂದ್ರಗಳಲ್ಲಿ ಹಾಗೂ ಧರ್ಮ ಸಭೆಗಳಲ್ಲಿರುವಂತಹ ವಿವಿಧ ಕುಟುಂಬಗಳು ಸೇರಿ ಧರ್ಮ ಸಭೆ ಆಗುತ್ತೆ. ವಿವಿಧ ಕುಟುಂಬಗಳು ಸೇರಿ ಧರ್ಮ ಸಭೆ ಎನ್ನುವಂತ ಯೇಸು ಕ್ರಿಸ್ತರ ಶರೀರ ಆಗುತ್ತೆ. ಆ ಶರೀರಕ್ಕೆ ಶಿರಸ್ಸು ಯೇಸು ಕ್ರಿಸ್ತರು. ಪ್ರಿಯರೇ, ನಾವು ಕಾಲೇಜಿನಲ್ಲಿ ಓದುವಾಗ, ಹೈಸ್ಕೂಲ್ನಲ್ಲಿ ಓದುವಾಗ ಜೀವಶಾಸ್ತ್ರ, ಬಯಾಲಜಿ ಕ್ಲಾಸ್ನಲ್ಲಿ ನಮಗೆ ಕಲಿಸಿದ್ದಾರೆ, ಈ ದೇಹ, ಈ ಶರೀರ ಕೋಟ್ಯಾನುಕೋಟಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಕೋಟ್ಯಾನುಕೋಟಿ ಜೀವಕೋಶಗಳು ಒಟ್ಟು ಸೇರಿ ಈ ಶರೀರ. ಅಂದ್ರೆ ಒಂದು ವೇಳೆ ಯಾವುದೇ ಒಂದು ಜೀವಕೋಶಕ್ಕೆ ಅಥವಾ ಕೆಲವು ಜೀವಕೋಶಗಳಿಗೆ ರೋಗ ಬಂದ್ರೆ, ಆ ಜೀವಕೋಶಗಳಲ್ಲಿ ಏರುಪೇರುಗಳಾದ್ರೆ ಆ ಶರೀರಕ್ಕೆ ರೋಗ ಬಾಧೆ. ಇದರ ಅರ್ಥ ಆ ಜೀವಕೋಶಗಳು ಸದಾಕಾಲಕ್ಕೂ ಸದೃಢವಾಗಿರಬೇಕು, ರೋಗರಹಿತರಾಗಬೇಕು. ಆಗ ಮಾತ್ರ ಶರೀರ ಸದೃಢ. ಅದೇ ರೀತಿ ನಮ್ಮ ಕ್ರೈಸ್ತ ಕುಟುಂಬಗಳಿಗೆ ರೋಗ ಬಾಧೆ ಇರಬಾರದು, ರೋಗರಹಿತರಾಗಬೇಕು, ಚೆನ್ನಾಗಿರ್ಬೇಕು. ದೇವರ ಸಾಮ್ರಾಜ್ಯವನ್ನ ಪಸರಿಸುವಂತ ಮೌಲ್ಯಗಳು ಉಳ್ಳುವಂತ ಕುಟುಂಬಗಳಾದಾಗ ಮಾತ್ರ ಅದು ಕ್ರಿಸ್ತನ ಸಂಪೂರ್ಣ ಶರೀರ ಆಗುತ್ತೆ. ಆ ಶರೀರದ ಶಿರಸ್ಸು ಪ್ರಭು ಕ್ರಿಸ್ತ. ಆದರೆ ಅಮೋರಿಸ್ ಲೆತಿಶಿ ಎನ್ನುವಂತ ಪರಿಪತ್ರದಲ್ಲಿ ಪೋಪ್ ಜಗದ್ಗುರು ಹೇಳ್ತಾರೆ, ಇಂತಹ ಶ್ರೇಷ್ಠತೆ ಇರುವಂತಹ ಈ ಒಂದು ಕ್ರೈಸ್ತ ಕುಟುಂಬಗಳು ಇವತ್ತು ಗಾಯಗೊಂಡಿವೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ವೂಂಡೆಡ್ ಫ್ಯಾಮಿಲೀಸ್, ಕುಟುಂಬಗಳು ಘಾಸಿಗೊಂಡಿವೆ. ಇಂತಹ ಘಾಸಿಗೊಂಡಂತಹ ಕುಟುಂಬಗಳು, ಇಂತಹ ಗಾಯಗೊಂಡ ಕುಟುಂಬಗಳು, ಇಂತಹ ವೂಂಡೆಡ್ ಫ್ಯಾಮಿಲೀಸ್, ಅವುಗಳ ಗಾಯ ಮಾಯ ಆಗಬೇಕು, ಅವುಗಳ ಗಾಯ ಗುಣ ಆಗಬೇಕು. ಮತ್ತೆ ಆ ಕುಟುಂಬಗಳಲ್ಲಿರುವಂತಹ ಆ ನೋವು ಕಡಿಮೆ ಆಗಬೇಕು. ಅವು ಮತ್ತೆ ಯೇಸು ಕ್ರಿಸ್ತರ ಶರೀರವಾಗಿ ಮತ್ತೆ ಆ ಒಂದು ಪವಿತ್ರ ಪಾವನ ಸ್ಥಾನಕ್ಕೆ ಅವರು ಬರಬೇಕು. ಅದಕ್ಕೋಸ್ಕರ ಈ ಪ್ರೇಷಿತ ಪತ್ರ ಅಮೋರಿಸ್ ಲೆತಿಶಿಯೆ. ಆ ಪರಿಪತ್ರದಲ್ಲಿ ಪೋಪ್ ಜಗದ್ಗುರು ಮುಂದುವರೆದು ವಿವರಿಸ್ತಾರೆ, ಘಾಸಿಗೊಂಡ ಕುಟುಂಬಗಳಂದ್ರೆ ಏನು? ಈ ಆಧುನಿಕ ಲೋಕದಲ್ಲಿ ಗಾಯಗೊಂಡ ಕುಟುಂಬಗಳು, ವೂಂಡೆಡ್ ಫ್ಯಾಮಿಲೀಸ್ ಯಾವುದು? ಇಂದು ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗಿವೆ. ಇಂದು ಯುವಕರು ದುಶ್ಚಟಗಳಲ್ಲಿ ತಲ್ಲೀನರಾಗಿದ್ದಾರೆ. ಇಂದು ಪತಿ ಹಾಗೂ ಪತ್ನಿ ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸಲು ದೂರ ಊರಿನಲ್ಲಿ ಕೆಲಸ ಮಾಡಲು ಬೇಕಾದಂತಹ ಪ್ರಸಂಗಗಳು ಬಂದಾಗ ಅವರ ನಡುವೆ ಅವಿಶ್ವಾಸ, ಅಪ್ರಾಮಾಣಿಕತೆ ಜಾಸ್ತಿ ಆಗ್ತಾ ಇದೆ. ಪರಸ್ಪರ ಒಬ್ಬರಿಗೊಬ್ಬರು ನಂಬಿಕೆ ಇಲ್ಲ. ಪರಸ್ಪರ ಎಲ್ಲಾ ವಿಚಾರಗಳಲ್ಲಿ ಮೋಸ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮಕ್ಕಳುಗಳು ತಂದೆ ತಾಯಂದಿರಿಗೆ ಮುಂದೆ ದುಡಿದು ತರುವಂತಹ, ಆರ್ಥಿಕ ಸದೃಢತೆಯನ್ನು ತರುವಂತಹ, ಹಣವನ್ನ ಮಾಡುವಂತಹ ಸರಕುಗಳನ್ನಾಗಿ ಮಾಡ್ತಾ ಇದ್ದಾರೆ. ವಿಶ್ವಾಸ ಅವರಿಗೆ ಕೊಡ್ತಾ ಇಲ್ಲ. ಅವರಿಗೆ ಟ್ಯೂಷನ್ಗಳಿಗೆ ಕಳುಹಿಸಿ ಅವರು ಇನ್ನೂ ಕೂಡ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ದೊಡ್ಡ ಇಂಜಿನಿಯರ್, ಡಾಕ್ಟರ್ ಆಗಿ ಮತ್ತೊಂದು ದಿನ ದೊಡ್ಡ ಬಂಗಲೆಯನ್ನು ಕಟ್ಟಿಸಿಕೊಡುವಂತಹ ಸರಕುಗಳನ್ನಾಗಿ ಮಕ್ಕಳನ್ನ ಮಾಡ್ತಾ ಇದ್ದಾರೆ. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇವೆ. ಕುಟುಂಬಗಳು ಗಾಯಗೊಂಡಿವೆ, ಕುಟುಂಬಗಳು ಘಾಸಿಗೊಂಡಿವೆ. ಹಾಗೂ ವಿಶ್ವಾಸವನ್ನು ತೊರೆದು ಅನ್ಯ ವಿಶ್ವಾಸಕ್ಕೆ, ತಪ್ಪು ವಿಶ್ವಾಸಕ್ಕೆ ಆಧುನಿಕ ಕುಟುಂಬಗಳು ಹೋಗ್ತಾ ಇವೆ. ಇಂತಹ ಘಾಸಿಗೊಂಡ ಕುಟುಂಬಗಳನ್ನ ಮತ್ತೆ ಸರಿದಾರಿಗೆ ತರುವತ್ತ ನಿಮ್ಮೆಲ್ಲರ ಪ್ರಯತ್ನ ಆಗಬೇಕು. ಅದಕ್ಕೋಸ್ಕರ ಈ ಪ್ರೇಷಿತ ಪತ್ರವನ್ನು ನಾನು ಹೊರಡಿಸ್ತಾ ಇದ್ದೀನಿ ಅನ್ನುತ್ತಾರೆ ನಮ್ಮ ಪೋಪ್ ಜಗದ್ಗುರುಗಳು. ಬಹುಶಃ ಆ ಪ್ರೇಷಿತ ಪತ್ರದಲ್ಲಿರುವಂತಹ ವಿವರಗಳನ್ನು ನಾವು ವಿವರಿಸ್ತಾ ಹೋದ್ರೆ ಇಡೀ ವಾರನೇ ಬೇಕಾದೀತು. ಕೆಲವೊಂದು ಅಂಶಗಳನ್ನು ಮಾತ್ರ ನಿಮ್ಮ ಮುಂದಿಡಲು ಬಯಸ್ತೇನೆ. ಎರಡು ರೀತಿಯಲ್ಲಿ ಅವರು ಹೇಳ್ತಾರೆ. ಮೊದಲನೇದು ನಮ್ಮ ಕುಟುಂಬ, ಎರಡನೇದು ನಮ್ಮ ನೆರೆಮನೆಯ ಕುಟುಂಬ. ನಮ್ಮ ಕುಟುಂಬದೆಡೆಗೆ ನನ್ನ ಜವಾಬ್ದಾರಿ ಏನು ಹಾಗೂ ನನ್ನ ನೆರೆಮನೆಯವನ ಕುಟುಂಬದೆಡೆಗೆ ನಮ್ಮ ಜವಾಬ್ದಾರಿ ಏನು, ಈ ಎರಡು ವಿಚಾರಗಳನ್ನ ನಾವು ಇವತ್ತು ಚಿಂತಿಸೋಣ. ಮೊದಲನೆಯದು,
ನನ್ನ ಕುಟುಂಬದಲ್ಲಿ ನನ್ನ ಜವಾಬ್ದಾರಿಗಳು ಏನು? ಪೋಪ್ ಜಗದ್ಗುರು ಹೇಳ್ತಾರೆ, ನಮ್ಮ ಕುಟುಂಬಗಳಲ್ಲಿ ಇರುವಂತಹ ಗಾಯಗಳು ವಾಸಿಯಾಗಬೇಕಾದ್ರೆ, ಗಾಯಗಳು ಮಾಯ ಆಗಬೇಕಾದ್ರೆ ಮೊದಲು ನಮ್ಮ ಕುಟುಂಬಗಳಲ್ಲಿ ಪ್ರೀತಿ ತುಂಬಬೇಕು. ಇವತ್ತು ಪ್ರೀತಿ ಇಲ್ಲದೆ ಜಗಳ ತುಂಬ್ತಾ ಇದೆ. ಹೇಗೆ ಯೇಸು ಕ್ರಿಸ್ತರು ನಮ್ಮ ಪ್ರೀತಿಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದರು, ತಮ್ಮನ್ನೇ ಈ ಲೋಕಕ್ಕೆ ಇಳಿದು ಬಂದು ದಾರೆ ಎರೆದು ಕೊಟ್ಟರು, ಪ್ರಾಣ ಕೊಡುವ ತನಕ ಅವರು ತಮ್ಮನ್ನೇ ಮುರಿದರು. ಅಂತಹ ಪ್ರೀತಿ ಪತಿ ಪತ್ನಿಯರ ನಡುವೆ, ಮಕ್ಕಳು ಪೋಷಕರ ನಡುವೆ ಇದ್ದಾಗ ಮಾತ್ರ ಈ ಕುಟುಂಬಗಳು ಮತ್ತೆ ಸರಿದಾರಿಗೆ ಬರುತ್ತವೆ. ಆದರೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ನಾವು ಸ್ವಾರ್ಥ ಜಾಸ್ತಿ ಕಾಣ್ತಾ ಇದ್ವಿ, ತ್ಯಾಗ ಕಾಣ್ತಾ ಇಲ್ಲ, ಪ್ರೀತಿ ಕಾಣ್ತಾ ಇಲ್ಲ, ಪರಸ್ಪರ ತನ್ನದು ಎನ್ನುವಂತಹ ಭಾವ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಈ ಪ್ರೀತಿಯನ್ನು ಮರು ತರಬೇಕು, ಯಾವ ರೀತಿ ಈ ಪ್ರೀತಿಯನ್ನ ನಮ್ಮ ಕುಟುಂಬಗಳಲ್ಲಿ ನಾವು ಸಿಂಪಡಿಸಬೇಕು ಅನ್ನೋದು ಪ್ರಶ್ನೆ ಎನ್ನುತ್ತಾರೆ ಪೋಪ್ ಜಗದ್ಗುರುಗಳು. ಪ್ರಿಯರೇ, ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದಿಡಲು ನಾನು ಬಯಸ್ತೇನೆ. ಒಬ್ಬಾತ ತನ್ನ ಒಬ್ಬಳೇ ಮಗಳಿಗೆ ಬಹಳ ಪ್ರೀತಿಯಿಂದ ಸಾಕಿದ ಮೇಲೆ ಆಕೆಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟ ಆದ್ಮೇಲೆ ಆಕೆಗೆ ವಯಸ್ಸಾದಾಗ ಉತ್ತಮ ಶ್ರೀಮಂತ ಮನೆತನದ ಉತ್ತಮ ಗುಣನಡತೆ ಇರುವಂತಹ ಓರ್ವ ವರನನ್ನ ಹುಡುಕಿ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ವಿವಾಹ ಮಾಡಿದ. ಪತಿ, ಪತ್ನಿ ಹಾಗೂ ಪತಿಯ ತಾಯಿ, 3 ಮಂದಿಯ ಕುಟುಂಬ, ಅತ್ತೆ, ಸೊಸೆ, ಪತಿ. ಕುಟುಂಬ ಜೀವನ ಆರಂಭ ಆಯಿತು. ಆರಂಭದಲ್ಲಿ ಪತಿ, ಪತ್ನಿ ಹಾಗೂ ಅತ್ತೆ ಎಲ್ಲರೂ ಕೂಡ ಬಹಳ ಸುಂದರವಾಗಿ ಕುಟುಂಬ ಜೀವನವನ್ನು ಆರಂಭ ಮಾಡಿದ್ರು. ದಿನಗಳು ಉರುಳಿದಂತೆಯೇ ಸೊಸೆಗೆ ಕಂಡ್ರೆ ಅತ್ತೆಗಾಗಲ್ಲ, ಅತ್ತೆಗೆ ಕಂಡ್ರೆ ಸೊಸೆಗೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಪತಿ ಪತ್ನಿಯರ ನಡುವೆ ಬಾಂಧವ್ಯ ಸುಮಧುರ ಇದ್ರೂ ಕೂಡ ಸೊಸೆ ಪ್ರತಿಯೊಂದರಲ್ಲಿಯೂ ಕೂಡ, ಅತ್ತೆ ಪ್ರತಿಯೊಂದರಲ್ಲಿಯೂ ಕೂಡ ಸೊಸೆಯ ತಪ್ಪನ್ನು ಹುಡುಕಲು ಆರಂಭಿಸಿದರು. ಸೊಸೆ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಆ ಅತ್ತೆಗೆ ಸಹಿಸಲಾರದಾಯಿತು. ಏನು ಮಾಡಿದ್ರೂ ಕೂಡ ತಪ್ಪು. ಅಂತ ಸಂದರ್ಭದಲ್ಲಿ ಸೊಸೆಗೂ ಕೂಡ ಸಿಟ್ಟು ಬರಲಾರಂಭಿಸಿತು. ಸೊಸೆಯೂ ಕೂಡ ಅತ್ತೆಯಲ್ಲಿ ತಪ್ಪನ್ನ ಕಂಡು ಹಿಡಿಯಲು ಆರಂಭ ಮಾಡಿದರು. ಪ್ರತಿಯೊಂದರ ಸಂದರ್ಭದಲ್ಲಿಯೂ ಕೂಡ ಇಬ್ಬರ ನಡುವೆ ವಾಗ್ವಾದ, ಜಗಳ, ಒಂದು ರೀತಿಯ ಅಸಹನೆ. ಮಗಳು ಅಪ್ಪನಿಗೆ ಫೋನ್ ಮಾಡಲು ಆರಂಭ ಮಾಡಿದರು. ಅಪ್ಪ, ಎಂಥ ಕುಟುಂಬಕ್ಕೆ ನನಗೆ ಮದುವೆ ಮಾಡಿಕೊಟ್ಟೆ, ಪ್ರತಿಯೊಂದರಲ್ಲಿಯೂ ಕೂಡ ತಪ್ಪನ್ನು ಹುಡುಕ್ತಾಳೆ, ಈ ಒಂದು ಕುಟುಂಬದಲ್ಲಿ ನನಗೆ ಒಂಥರ ನರಕ ಯಾತನೆ ಆಗ್ತಾ ಇದೆ, ಈ ಕುಟುಂಬದಲ್ಲಿ ನಾನು ವಾಸಿಸಲು ಆಗುವುದಿಲ್ಲ, ದಯವಿಟ್ಟು ಏನಾದರೂ ಮಾಡಪ್ಪ. ಅಪ್ಪ ಮಗಳನ್ನ ನಿಧಾನವಾಗಿ ಸಮಾಧಾನಿಸಿದೆ. ತಾಳಿದವನು ಬಾಳಿಯಾನು. ಮಗಳೇ, ತಾಳು, ಖಂಡಿತವಾಗಿ ಕೂಡ ನಿಧಾನಕ್ಕೆ ಸರಿ ಹೋಗುತ್ತೆ. ಸುಮಾರು 6-7 ತಿಂಗಳಾಯಿತು. ಅತ್ತೆ ಹಾಗೂ ಸೊಸೆಯ ನಡುವಿನ ಜಗಳ ತಾರಕಕ್ಕೆ ಏರಲಾರಂಭಿಸಿತು. ಇನ್ನು ಮುಂದೆ ಈ ಅತ್ತೊಡನೆ ನಾನು ಬಾಳಲಾರೆ, ಈ ಕೊಡೆನೆ ಖಂಡಿತವಾಗಿ ಯಾವ ಕಾರಣಕ್ಕೂ ಕೂಡ ನಾನು ವ್ಯವಹರಿಸಲಾರೆ ಎಂದುಕೊಂಡಂತಹ ಮಗಳು ಜೋರಾಗಿ ಅಳ್ತಾ ಮನೆಗೆ ವಾಪಸ್ ಬಂದ್ಲು. ಗಾಯಗೊಂಡ ಕುಟುಂಬಗಳನ್ನ, ಘಾಸಿಗೊಂಡ ಕುಟುಂಬಗಳನ್ನ ಹೇಗೆ ಮತ್ತೆ ಗುಣಪಡಿಸೋದು, ಹೇಗೆ ಮತ್ತೆ ದೇವರ ಮೌಲ್ಯಗಳಂತೆ ನಡೆಸಿಕೊಂಡು ಹೋಗಬೇಕು ಎಂಬುದನ್ನ ಈ ಒಂದು ಅಮೋರಿಸ್ ಲೆಟಿಷಿಯಾ ಎನ್ನುವಂಥ ಪರಿಪತ್ರ ಬಹಳ ಸುಂದರವಾಗಿ ಬಣ್ಣಿಸುತ್ತೆ. ಈ ಒಂದು ವಿವರಗಳನ್ನ ನಾವೀಗ ಒಂದು ಪ್ರಶಾಂತವಾದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ವಿವರಗಳನ್ನ ತಿಳಿಯೋಣ. ಘಾಸಿಕೊಂಡ ಹಾಗೂ ಗಾಯಗೊಂಡ ಕುಟುಂಬಗಳ ಗಾಯಗಳನ್ನ ಹೇಗೆ ಗುಣಪಡಿಸೋದು ಎಂಬುದನ್ನ ನಿಮ್ಮ ಮುಂದೆ ಈ ಒಂದು ಪವಿತ್ರ ಕುಟುಂಬದ ಸ್ವರೂಪದ ಮುಂದೆ ಈ ಸುಂದರವಾದಂತಹ ತಾಣದಲ್ಲಿ ನಿಮಗೆ ಹೇಳಲು ನಾನು ಬಯಸುತ್ತೇನೆ. ಮೊದಲನೇದಾಗಿ ಪ್ರಿಯರೇ, ನಮ್ಮ ಕುಟುಂಬಗಳು ಅಮೋರಿಸ್ ಲೆಟಿಷಿಯೆ ಪ್ರೇಷಿತ ಪತ್ರ ಹೇಳುತ್ತೆ, ಪ್ರೀತಿಯ ತಾಣಗಳಾಗಬೇಕು. ನಮ್ಮ ಇಂದಿನ ಕುಟುಂಬಗಳು ಪ್ರೀತಿಯ ತಾಣಗಳಾಗದೆ ಅವುಗಳು ಜಗಳದ ತಾಣಗಳಾಗಿವೆ. ಪ್ರೀತಿ ಅಲ್ಲಿ ಇಲ್ಲ. ಪ್ರತಿನಿತ್ಯವೂ ಕೂಡ ನಮ್ಮ ಕುಟುಂಬಗಳಲ್ಲಿ ಜಗಳ ತುಂಬಿ ತುಳುಕುತ್ತಿದೆ. ಎಲ್ಲಿಯ ತನಕ ಈ ಕುಟುಂಬಗಳಲ್ಲಿ ಜಗಳವಿರುತ್ತೋ ಅಲ್ಲಿಯ ತನಕ ಆ ಕುಟುಂಬಗಳಿಗೆ ಆಗಿರುವಂತಹ ಗಾಯಗಳನ್ನು ಖಂಡಿತವಾಗಿಯೂ ಕೂಡ ಗುಣಪಡಿಸಲು ಸಾಧ್ಯವಿಲ್ಲ. ಕೊರಿಂಥ್ಯರಿಗೆ ಬರೆದಂತಹ ಪತ್ರದಲ್ಲಿ ನಾವು ನೋಡ್ತೀವಿ, ಸಂತ ಪೌಲ ಬಹಳ ಸುಂದರವಾಗಿ ಪ್ರೀತಿ ಇದ್ರೆ ಏನೆಲ್ಲ ಸಾಧ್ಯ ಎಂಬುದನ್ನು ಹೇಳುತ್ತಾರೆ. ಪ್ರೀತಿ, ಸಹನೆ, ಸೈರಣೆ, ದಯದಾಕ್ಷಿಣ್ಯ ಪ್ರೀತಿಯಲ್ಲಿವೆ. ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ, ಮರ್ಮಕ್ಕೆ, ಮರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಳ ಎಣಿಕೆಗೆ. ನಲಿಯದು ಪ್ರೀತಿ ಅನೀತಿಯಲ್ಲಿ, ನಲಿಯದಿರದು ಸತ್ಯದ ಜಯದಲ್ಲಿ. ನಂಬುವುದೆಲ್ಲವನ್ನು, ನಿರೀಕ್ಷಿಸುವುದೆಲ್ಲವನ್ನು, ಸಹಿಸಿಕೊಳ್ಳುವುದು ಸಮಸ್ತವನ್ನು. ಪ್ರೀತಿಯ ಶಕ್ತಿ ಅಂತಹದ್ದು. ಪ್ರಿಯರೇ, ಒಂದು ಸಣ್ಣ ಕಥೆಯ ಮೂಲಕ ಕುಟುಂಬದಲ್ಲಿ ಪ್ರೀತಿ ಯಾಕಿರಬೇಕು ಎಂಬುದನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲು ನಾನು ಬಯಸುತ್ತೇನೆ. ಒಬ್ಬ ತಂದೆ ತನ್ನ ಮಗಳನ್ನ, ಏಕೈಕ ಮಗಳನ್ನ ಬಹಳ ಮುದ್ದಾಗಿ ಸಾಕಿದ್ದ.
ಉತ್ತಮವಾದಂಥ ವಿದ್ಯಾಭ್ಯಾಸವನ್ನ ಆ ಮಗಳಿಗೆ ಕರುಣಿಸಿದ್ದ. ಮದುವೆಯ ವಯಸ್ಸಾದೊಡನೆ ಉತ್ತಮವಾದಂತಹ ಒಂದು ವರನನ್ನ ಹುಡುಕಿ ಬಹಳಷ್ಟು ವರದಕ್ಷಿಣೆ ಕೊಟ್ಟು ಈ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದ. ಶ್ರೀಮಂತ ಮನೆತನ, ಪತಿ ಹಾಗೂ ಪತ್ನಿ ಹಾಗೂ ಪತಿಯ ತಾಯಿ, 3 ಮಂದಿಯ ತುಂಬ ಚೊಕ್ಕದಾದಂತಹ ಕುಟುಂಬ. ಇಂತಹ ಕುಟುಂಬದಲ್ಲಿ ಈ ಮಗಳು ತನ್ನ ಪತಿಯೊಡನೆ ಜೀವನ ಆರಂಭ ಮಾಡಿದ್ಲು. ಆದರೆ 1-2 ತಿಂಗಳುಗಳ ಕಾಲ ಮಾತ್ರ ಅವರು ಪ್ರೀತಿಯಿಂದ ಜೀವಿಸಲು ಆರಂಭಿಸಿದ್ರು. ತದನಂತರ ಕೆಲವು ದಿನಗಳ ನಂತರ ಈ ಅತ್ತೆಗೆ ಸೊಸೆಯನ್ನ ಕಂಡ್ರೆ ಅದೇನೋ ಒಂಥರ ಮತ್ಸರ. ಅದೇನೋ ಸೊಸೆಯಲ್ಲಿ ಪ್ರತಿಯೊಂದರಲ್ಲಿ ಕೂಡ ಆಕೆ ಹುಡುಕನ್ನ ಹುಡುಕಲಾರಂಭಿಸಿದಳು. ಸೊಸೆ ಮಾಡಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅತ್ತೆಗೆ ಖಂಡಿತವಾಗಿ ಕೂಡ ಸಹಿಸಲು ಅಸಾಧ್ಯವಾಯಿತು. ಪ್ರತಿಯೊಂದರಲ್ಲೂ ತಪ್ಪು. ಅದಕ್ಕೋಸ್ಕರ ಸೊಸೆಯ ಜೊತೆ ಆಕೆ ಜಗಳ ಆರಂಭ ಮಾಡಲು ಆರಂಭಿಸಿದಳು. ಸೊಸೆಗೂ ಕೂಡ ಅತ್ತೆಯನ್ನ ಕಂಡು ಬೇಸರ ಆಗಲಿಕ್ಕೆ ಆರಂಭ ಆಯಿತು. ಪ್ರತಿನಿತ್ಯವೂ ಕೂಡ ಜಗಳಗಳು ಆರಂಭವಾದವು. ಎಂದು ನೋಡಿದ್ರು ಕೂಡ, ಎಲ್ಲಿ ನೋಡಿದ್ರು ಕೂಡ ಒಬ್ಬರಿಗೊಬ್ಬರು ಅವರು ಮಾತಿಗೆ ಅವರು ನಿಲ್ಲಲಾರಂಭಿಸಿದರು. ಇಂತಹ ಸಂದರ್ಭದಲ್ಲಿ ಮಗಳಿಗೆ ಈ ಸೊಸೆಗೆ ಅನಿಸಿತು, ನಾನು ಎಂತಹ ಒಂದು ಕುಟುಂಬಕ್ಕೆ ಬಂದು ಬಿಟ್ಟೆ, ಎಂತಹ ಒಂದು ಅತ್ತೆ ನನಗೆ ಸಿಕ್ಕಿಬಿಟ್ಟಳು. ಇಂತಹ ಅತ್ತೆಯ ಜೊತೆ ಜೀವನ ಪರ್ಯಂತ ನಾನು ಜೀವನವನ್ನು ಜೀವಿಸಬೇಕೆ, ಖಂಡಿತವಾಗಿ ನನಗೆ ಸಾಧ್ಯವಾಗುವುದಿಲ್ಲ ಅಂತ ಆಕೆಗೆ ಅನಿಸಿತು. ತಕ್ಷಣ ಆಕೆ ತನ್ನ ಪ್ರೀತಿಯ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ರು, ಅಪ್ಪ, ಎಂತಹ ಕುಟುಂಬಕ್ಕೆ ನೀನು ನನಗೆ ಮದುವೆ ಮಾಡಿಕೊಟ್ಟೆ. ಪತಿಯಾದರೂ ನನ್ನನ್ನು ಪ್ರೀತಿಸುತ್ತಾನೆ, ಆದರೆ ಈ ಅತ್ತೊಡನೆ ನನಗೆ ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ನಾನು ವಾಪಸ್ ಬರುತ್ತೇನೆ. ಆಗ ಅಪ್ಪ ಅಂದ, ಮಗಳೇ ಬೇಡ, ತಾಳಿದವನು ಬಾಳಿಯಾನು, ನೀನು ತಾಳಿದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಒಳ್ಳೆಯದಾಗತ್ತೆ ಅಂತ ಹೇಳ್ಕೊಂಡು. ಆದರೂ ಕೂಡ ಅತ್ತೆ ಹಾಗೂ ಸೊಸೆಯ ನಡುವಿನ ಈ ಜಗಳ ನಿಲ್ಲಲಿಲ್ಲ. ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಅತ್ತೆಗೆ ಸೊಸೆಯನ್ನ ಕಂಡರಾಗದಾಗ ಸೊಸೆಗೆ ಅನಿಸಿತು, ಈ ಖಂಡಿತವಾಗಿಯೂ ಕೂಡ ಈ ಮನೆಯಲ್ಲಿ ನಾನು ಇರುವುದಿಲ್ಲ. ನಾನು ಈ ಮನೆಯಲ್ಲಿ ಸಂತೋಷವಾಗಿರ್ಬೇಕಾದ್ರೆ ಒಂದು ಅತ್ತೆ ಇರಬೇಕು, ಇಲ್ಲ ನಾನಿರಬೇಕು. ಅತ್ತೆಯನ್ನ ಈ ಮನೆಯಿಂದ ತೆಗಿಬೇಕಾದ್ರೆ ಆಕೆನ ಸಾಯಿಸುವುದೇ ಒಂದೇ ಉಪಾಯ, ಬೇರೆ ಖಂಡಿತವಾಗಿಯೂ ಕೂಡ ನನಗೆ ಯಾವುದೇ ಮಾರ್ಗವಿಲ್ಲ ಅಂತ ಅನಿಸತೊಡಗಿತು. ಅಪ್ಪನ ಮನೆಗೆ ಬಂದ್ಲು. ಅಪ್ಪನನ್ನ ತಬ್ಬಿ ಜೋರಾಗಿ ಅಳಲು ಆರಂಭಿಸಿದ್ರು. ಅಪ್ಪ, ಎಂತಹ ಮನೆಗೆ ನಾನು ಕಳುಹಿಸಿಕೊಟ್ಟೆ, ಈ ಅತ್ತೊಡನೆ ನನಗೆ ಜೀವನ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಪ್ಪ. ಅಪ್ಪ ಸಂತೈಸಿದ. ಆದರೂ ಕೂಡ ಆಕೆ ಒಪ್ಪಲೊಲ್ಲಳು. ಅಪ್ಪ, ನೀನು ಏನಾದರೂ ಮಾಡಿ ನನ್ನ ಅತ್ತೆನ ಸಾಯಿಸು. ಅಯ್ಯೋ, ಅದನ್ನು ಮಾಡಬೇಡ ಮಗಳೇ, ನಾವು ಜೈಲಿನಲ್ಲಿ ಮುದ್ದೆ ಮುರಿಯಬೇಕಾದೀತು. ಹಾಗೆ ಇಲ್ಲ ಅಪ್ಪ, ನೀನು ನನ್ನನ್ನು ಪ್ರೀತಿಸುತ್ತೆ ಹೌದಾದ್ರೆ ಖಂಡಿತವಾಗಿ ಕೂಡ ಆಕೆನ ಸಾಯಿಸಲು ನನಗೆ ಸಹಾಯ ಮಾಡು. ಅಪ್ಪ ಒಂದು ಕ್ಷಣ ಯೋಚಿಸಿದ. ಸ್ವಲ್ಪ ತಾಳು ಮಗಳೇ ಅಂದ. ಒಳಗೆ ಹೋಗಿ ಒಂದು ಪೊಟ್ಟಣ ತಂದ. ಪೊಟ್ಟಣದಲ್ಲಿ ತುಸು ಪೌಡರ್ ತಂದು ಹೇಳ್ದ, ಮಗಳೇ, ಪ್ರತಿ ರಾತ್ರಿ ಆಕೆ ಸಂಜೆಯ ಊಟದಲ್ಲಿ ಈ ಒಂದು ಪೌಡರನ್ನ, ಈ ಒಂದು ಪುಡಿಯನ್ನ ನೀನು ಹಾಕು. ಪ್ರತಿನಿತ್ಯವೂ ಕೂಡ ನೀನು ಹಾಕ್ತಾ ಹೋದ್ರೆ ಒಂದು 6 ತಿಂಗಳ ನಂತರ ಅತ್ತೆಯ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಆಕೆ ಸಾಯುತ್ತಾಳೆ. ತದನಂತರ ನೀನು ನಿಶ್ಚಿಂತೆಯಿಂದಿರಬಹುದು. ನಾವು ಈಗಲೇ ಕೊಂದ್ರೆ ಖಂಡಿತವಾಗಿ ಜೈಲಿಗೆ ಹೋಗೋದು. ಈ ತರ ಮಾಡಿದ್ರೆ ನಿನ್ನ ಮೇಲೆ ಯಾರಿಗೂ ಕೂಡ ಡೌಟು, ಸಂದೇಹ ಬರಲ್ಲ. ಆದ್ರೆ ಒಂದೇ ಒಂದು ಷರತ್ತು, ಪುಡಿ ಹಾಕೋದು ಮಾತ್ರ ಮುಖ್ಯವಲ್ಲ. ಇವತ್ತಿನಿಂದ ನೀನು ಅತ್ತೆಯ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು. ಅವಳ ಕೆಲಸದಲ್ಲಿ ನೀನು ಸಹಾಯ ಮಾಡಬೇಕು. ಅವಳಿಗೆ ಎದುರು ಮಾತನಾಡಬಾರ್ದು. ಒಳ್ಳೆಯ ಮಾತುಗಳಲ್ಲಿ ಆಕೆಯನ್ನು ಸಂತೈಸಬೇಕು. ಆಕೆಯ ಆರೈಕೆ ನೀನು ಮಾಡಬೇಕು. ಆಕೆಯನ್ನು ಪ್ರೀತಿಸಬೇಕು. ಮಗಳಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಆದರೂ ಕೂಡ ಕೇವಲ 6 ತಿಂಗಳಲ್ಲ ಅಂತ ಅಂದ್ಕೊಂಡು ಮಗಳು ಅಪ್ಪನ ಮಾತನ್ನ ಕೇಳಿಕೊಂಡು ಆ ಪುಡಿಯನ್ನು ತೆಗೆದುಕೊಂಡು ಹೋದ್ಲು. ಮೊದಲನೇ ದಿನ ಬಹಳ ಯೋಜನೆ ಮಾಡಿಕೊಂಡು ಆ ಊಟದಲ್ಲಿ ಪುಡಿಯನ್ನು ಹಾಕಿದ್ಲು. 2ನೇ ದಿನವೂ ಕೂಡ ಹಾಕಿದ್ಲು. ಅತ್ತೆಯೊಡನೆ ಪ್ರೀತಿನ ಮಾತನಾಡ್ಲಿಕ್ಕೆ ಮಾತ್ರ ಕಷ್ಟ ಆಯಿತು. ಆದರೂ ಕೂಡ ಇನ್ನು ಕೇವಲ 6 ತಿಂಗಳಲ್ಲ, ನಂತರ ಈ ಇಡೀ ಮನೆಗೆ ನಾನೇ ರಾಣಿ ಅಂದ್ಕೊಂಡು ಅತ್ತೆಯೊಡನೆ ಪ್ರೀತಿನ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ರು. ದಿನಗಳೆದಂತೆ ಅತ್ತೆಯೊಡನೆ ಕೆಲಸಕ್ಕೆ ಸಹಾಯ ಮಾಡಲು ಆರಂಭ ಮಾಡಿದ್ಲು. ಇನ್ನೂ ದಿನ ಕಳೆದಂತೆ ಅತ್ತೆಯ ಆರೈಕೆ ಮಾಡಲು ಆರಂಭ ಮಾಡಿದ್ಲು. ಈ ಮೂಲಕ ಅತ್ತೆ ಹಾಗೂ ಸೊಸೆ ಹತ್ತಿರವಾಗತೊಡಗಿದರು. ಯಾವಾಗ ಈ ಸೊಸೆ ಒಳ್ಳೆಯ ಪ್ರತಿಕ್ರಿಯೆಯನ್ನ, ಪ್ರೀತಿಯನ್ನ, ಆರೈಕೆಯನ್ನ, ಮಾತುಗಳನ್ನ, ಸವಿ ನುಡಿಗಳನ್ನ ಆಡಲು ಆರಂಭಿಸಿದಳು, ಆ ಸಂದರ್ಭದಲ್ಲಿ ಅತ್ತೆಯೂ ಕೂಡ ಸೊಸೆಯೊಡನೆ ಸಹಕರಿಸಲು ಆರಂಭಿಸಿದಳು. ಅತ್ತೆಯೂ ಕೂಡ ಪ್ರೀತಿಯ ಮಾತುಗಳನ್ನು ಆಡಲು ಆರಂಭಿಸಿದಳು. ಅತ್ತೆಯೂ ಕೂಡ ಸೊಸೆಗೆ ಅಡುಗೆಯಲ್ಲಿ ಹಾಗೂ ಇತರ ಕೆಲಸಗಳಲ್ಲಿ ಸಹಾಯ ಮಾಡಲು ಆರಂಭಿಸಿದಳು. ಇಷ್ಟರಲ್ಲಾಗಿ ಸುಮಾರು 4-5 ತಿಂಗಳುಗಳಾದವು. ಒಂದು ದಿವಸ ಸೊಸೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಅಯ್ಯೋ, ಅತ್ತೆ ನನ್ನನ್ನು ಎಷ್ಟ ಪ್ರೀತಿಸುತ್ತಾಳಲ್ವಾ, ಇಂತಹ ಅತ್ತೆಗೆ ನಾನು ಪ್ರತಿನಿತ್ಯವೂ ಕೂಡ ಪುಡಿ ಹಾಕೊಂಡು ಆಕೆ ಸಾಯುವ ಹಂತಕ್ಕೆ ನಾನು ತರ್ತಾ ಇದ್ದೀನಲ್ಲ, ಇನ್ನು 1 ತಿಂಗಳಲ್ಲಿ ಆಕೆ ಸಾಯುತ್ತಾಳೆ. ಅತ್ತೆ ಇಲ್ಲದೆ ನಾನು ಹೇಗೆ ಬದುಕಲಿ? ತಾಯಿ ಹಾಗೂ ಮಗಳಂತೆ ನಾವಿದ್ದೀವಲ್ಲ ಅನಿಸಿತು. ಅತ್ತೆ ಇಲ್ಲದಂತೆ ಖಂಡಿತವಾಗಿಯೂ ಕೂಡ ಈ ಮನೆಯಲ್ಲಿ ನನಗೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಸೊಸೆಗೆ ಅನಿಸಿತು. ತಕ್ಷಣ ಆಕೆಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ.
ಆಕೆ ಸಂಪೂರ್ಣವಾಗಿ ನಿಸ್ತೇಜಗೊಂಡಳು. ಅಪ್ಪನಿಗೆ ತಕ್ಷಣ ಫೋನ್ ಮಾಡಿ ಹೇಳಿದ್ಲು, ಅಪ್ಪ ನಾನು ಮನೆಗೆ ಬರಬೇಕು, ನಿನ್ನ ಹತ್ರ ಮಾತನಾಡಬೇಕು, ಬಾ ಮಗಳೇ. ಅವಳು ಹೋದ್ಲು. ಹೋಗಿ ಅಪ್ಪನ ಹತ್ರ ಹೇಳಿದ್ರು, ಅಪ್ಪ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏನಪ್ಪ? ಅತ್ತೆಗೆ ನಾನು ಪುಡಿ ಹಾಕಿ ಸಾಯಿಸ್ಲಿಕ್ಕೆ ನೀನು ಹೇಳಿದನ್ನು ನಾನು ಮಾಡಿದೆ. ಇನ್ನು ಕೇವಲ 15-20 ದಿವಸ ಉಳಿದಿದೆ, ಅತ್ತೆ ಸಾಯ್ತಾಳೆ. ನನಗೆ ಇನ್ನು ಯಾರು ಗತಿ? ಆ ಅತ್ತೆ ಇಲ್ಲದೆ ಆ ಮನೆಯಲ್ಲಿ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗಳಂತೆ ಆಕೆ ನನ್ನನ್ನು ನೋಡ್ತಾ ಇದ್ದಾಳೆ ಅಂತ ಹೇಳಿದ್ಲು. ಅಪ್ಪ ಏನಾದರೂ ಮಾಡಿ ಆಕೆಯನ್ನು ಬದುಕಿಸಪ್ಪ. ಆಗ ಅಪ್ಪ ಹೇಳಿದ, ಕಾಲ ಮಿಂಚಿ ಹೋಗಿದೆ ಮಗಳೇ, ಈಗ ಏನು ಮಾಡಲಿ? ಇಲ್ಲಪ್ಪ, ಆ ರೀತಿ ಹೇಳಬೇಡ. ಇನ್ನು ಯಾವ ಕಾರಣಕ್ಕೂ ಕೂಡ ನಾನು ಇಂಥ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ. ಬಹಳ ಪ್ರೀತಿಯಿಂದ ನಾನು ಅವಳ ಜೊತೆ ಬಾಳ್ತೀನಿ, ನನಗೊಂದು ಅವಕಾಶ ಮಾಡಿಕೊಡಪ್ಪ. ಆಗ ಅಪ್ಪ ಆಕೆ ಮಗಳ ತಲೆಯನ್ನ ನೇವರಿಸ್ತಾ ನಗುತ್ತಾ ಹೇಳ್ತಾಳು, ಅಯ್ಯೋ ಮಗಳೇ, ನನಗೆ ಗೊತ್ತಿತ್ತು ಇದು ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ. ಆ ದಿವಸ ನಾನು ಕೊಟ್ಟಿದ್ದು ವಿಷದ ಹುಡಿ ಅಲ್ಲ, ಆ ದಿವಸ ನಾನು ಕೊಟ್ಟಿದ್ದು ವಿಟಾಮಿನ್ ಹುಡಿ. ಆ ವಿಟಾಮಿನ್ ಹುಡಿಯನ್ನ ನೀನು ಹಾಕಿದ್ಯಾ, ಅದಕ್ಕೋಸ್ಕರ ಅತ್ತೆ ಆರೋಗ್ಯ ಒಳ್ಳೆಯದಾಗ್ತಿದೆ. ಅದರ ಜೊತೆಗೆ ನಿನಗೆ ಪ್ರೀತಿಯ ಮಾತನಾಡಲಿಕ್ಕೆ, ಸೇವೆಯನ್ನ ಮಾಡಲಿಕ್ಕೆ, ಆರೈಕೆ ಮಾಡಲಿಕ್ಕೆ ನಾನು ನಿನಗೆ ಹೇಳಿದ್ದೆ. ಅದನ್ನ ಮಾಡಿದ ಕಾರಣಕ್ಕೋಸ್ಕರ ಅತ್ತೆಯು ಕೂಡ ಇವತ್ತು ನಿನ್ನನ್ನು ಪ್ರೀತಿಸಲು ಆರಂಭಿಸಿದಾಳೆ. ಅತ್ತೆಯು ಸಾಯೋದಿಲ್ಲ, ನೀನು ನಿಶ್ಚಿಂತವಾಗಿ ಹೋಗು. ಪ್ರಿಯರೇ, ತಪ್ಪು ಅತ್ತೆದಾಗಿರ್ಲಿಲ್ಲ, ತಪ್ಪು ಸೊಸೆಯದಾಗಿತ್ತು. ಒಂದು ವೇಳೆ ಸೊಸೆ ಪ್ರೀತಿಯ ಮಾತುಗಳನ್ನು ಆಡಿದ್ದಲ್ಲಿ, ಒಂದು ವೇಳೆ ಸೊಸೆ ಆರೈಕೆ ಮಾಡಿದಲ್ಲಿ, ಆರಂಭದಿಂದಲೇ ಅವರ ಕುಟುಂಬ ಎಷ್ಟೊಂದು ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಸಹೃದಯತೆಯಿಂದ ಇರ್ತಿತ್ತು. ನಮ್ಮ ಮನೆಗಳಲ್ಲಿ ಕೂಡ ಹಾಗೆ ನಮ್ಮ ಅಪ್ಪ ಈ ರೀತಿ ಮಾಡ್ತಾರೆ, ನಮ್ಮ ಅಮ್ಮ ಆ ರೀತಿ ಮಾಡ್ತಾರೆ, ನಮ್ಮ ಅತ್ತೆ ನಮ್ಮ ಸೊಸೆ ಈ ರೀತಿ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಅವರ ಮೇಲೆ ತಪ್ಪುಗಳನ್ನು ಹೊರಿಸ್ತೀವಿ. ಅದರ ಬದಲಾಗಿ ನಾವೇನು ಮಾಡಿದ್ದೀವಿ? ನಾವೆಷ್ಟು ಅವರನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿದ್ವಿ, ಒಳ್ಳೆ ರೀತಿಯಲ್ಲಿ ಅವರನ್ನ ಪ್ರೀತಿಸಿದ್ದೀವಿ ಎಂದು ನಾವು ಎಂದಾದರೂ ಧ್ಯಾನಿಸಿದ್ದೀವಿ? ಒಂದು ವೇಳೆ ಅಂತಹ ಪ್ರೀತಿಯನ್ನು ನಾವು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಕುಟುಂಬಗಳಲ್ಲಿ ಆಗಿರುವಂತಹ ಗಾಯಗಳು ಕಡಿಮೆ ಆಗ್ತವೆ. ಇದು ಮೊದಲನೇದು. ಎರಡನೇದು, ಪ್ರೇಷಿತ ಪತ್ರದಲ್ಲಿ ಪೋಪ್ ಜಗದ್ಗುರು ಹೇಳ್ತಾರೆ, ಕ್ಷಮೆ. ಎಲ್ಲಿ ಕ್ಷಮೆ ಇರುತ್ತೋ ಅಲ್ಲಿ ದೇವರ ವಾಸಸ್ಥಾನ ಇರುತ್ತೆ. ಎಲ್ಲಿ ಕ್ಷಮೆ ಇರುತ್ತೋ ಅಲ್ಲಿ ದೇವರೇ ಸಾಕ್ಷಾತ್ ಇರುತ್ತಾರೆ. ಕ್ಷಮೆ ಇದ್ದ ಕಡೆ ದೇವರು ಸಂಪೂರ್ಣವಾಗಿ ನೆಲೆಸುತ್ತಾರೆ. ಘಾಸಿಗೊಂಡ ಕುಟುಂಬಗಳು ಮತ್ತೆ ಅವರು ದೇವರ ವಾಸಸ್ಥಾನಗಳಾಗ್ತವೆ. ಒಂದು ಸಲ ಪ್ರಬೋಧನೆ ಆದಮೇಲೆ, ಬಲಿಪೂಜೆ ಆದಮೇಲೆ ಧರ್ಮಕೇಂದ್ರದ ಒಬ್ಬ ಮಹಿಳೆ ಬಂದು ನನಗೆ ಹೇಳಿದರು, ಫಾದರ್, ನೀವು ಕಳೆದ ವಾರ ಕೊಟ್ಟಂತ ಪ್ರಬೋಧನೆ ಎಷ್ಟು ಅದ್ಭುತವಾಗಿತ್ತು ಫಾದರ್. ನೀವು ಪ್ರಬೋಧನೆಯಲ್ಲಿ ಹೇಳಿದನ್ನೆಲ್ಲ ನಾನು ಪಾಲಿಸಿದೆ ಫಾದರ್. ಆ ಕಾರಣ ಕಳೆದ 1 ವಾರದಿಂದ ನಮ್ಮ ಮನೆಯಲ್ಲಿ ಜಗಳ ಇಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕುಡುಕುತನ ಇಲ್ಲ, ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಾ ಇದೆ ಫಾದರ್, ಸ್ವರ್ಗವೇ ಆಗಿದೆ. ನನಗೆ ಮುಜುಗರ ಆಯಿತು. ನಾನು ಕಳೆದ ಭಾನುವಾರ ಏನಮ್ಮ ಪ್ರಬೋಧನೆ ಮಾಡಿದೆ, ನನಗೆ ನೆನಪಿಲ್ಲ. ಏನು ಹೇಳು? ಅಯ್ಯೋ ಫಾದರ್, ನಿಮಗೆ ನೆನಪಿಲ್ವಾ? ಇಲ್ಲ ಫಾದರ್, ನನಗೆ ನೆನಪಿಲ್ಲ. ಇಲ್ಲ ಫಾದರ್, ನಿಮಗೆ ನೆನಪಿಲ್ವಾ? ನನಗೆ ನೆನಪಿದೆ ಫಾದರ್. ನೀವು ಹೇಳಿದ್ರಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ, ನೀವು ಹೇಳಿದ್ರಿ ಫಾದರ್. ಏನದು? ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ. ಈ ವಾಕ್ಯವನ್ನ ನೀವು ಹೇಳಿದ್ರಿ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ ಅನ್ನುವಂಥ ವಾಕ್ಯವನ್ನ ನೀವು ಹೇಳಿದ್ರಿ. ನಾನು ನನ್ನ ಮನೆಗೆ ಹೋಗಿ ನನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸಿದೆ, ನನ್ನನ್ನು ಪೀಡಿಸುವವರಿಗಾಗಿ ನಾನು ಪ್ರಾರ್ಥಿಸಿದೆ ಎಂದು ಹೇಳಿದೆ. ಆಗ ನಾನು ಕೇಳಿದೆ, ಅಮ್ಮ, ಯಾರಮ್ಮ ನಿಮ್ಮ ಶತ್ರುಗಳು? ಯಾರಮ್ಮ ನಿಮ್ಮನ್ನ ಪೀಡಿಸುವವರು? ಅಯ್ಯೋ, ಶತ್ರು ನನ್ನ ಗಂಡ, ನನ್ನನ್ನು ಪೀಡಿಸುವವರು ನನ್ನ ಅತ್ತೆ. ಶತ್ರುಗಳು, ಪೀಡಿಸುವವರು ನಮ್ಮ ಕುಟುಂಬದವರಂತ ನಾವು ತಿಳ್ಕೊಂಡಿದ್ದೀವಿ. ಒಂದು ವೇಳೆ ಅವರನ್ನ ಪ್ರೀತಿಸಿದರೆ, ಅವರಿಗೋಸ್ಕರ ಪ್ರಾರ್ಥಿಸಿದರೆ, ಆ ಪೀಡನೆ, ಆ ಶತ್ರುತನ ಎಲ್ಲವೂ ಹೋಗಿ ಗಾಯಗಳು ಗುಣ ಹೊಂದಿ ಅಲ್ಲಿ ಖಂಡಿತವಾಗಿ ಕೂಡ ಪ್ರೀತಿ ನೆಲೆಸುತ್ತೆ. ಕವಿಯೊಬ್ಬ ಬಹಳ ಸುಂದರವಾಗಿ ಹೇಳುತ್ತಾರೆ, ಮನೆಯಲ್ಲಿ ಗಂಡ ಮಡದಿ ಮಕ್ಕಳು ಎಲ್ಲರೂ ಕೂಡ ಸದಾ ನಗುತ್ತಿರಬೇಕು. ಮನೆಯಲ್ಲಿ ಗಂಡ ಮಡದಿ ಮಕ್ಕಳು ಎಲ್ಲವೂ ಕೂಡ ಸದಾ ನಗುತ್ತಿರಬೇಕು. ಆಗ ಆಗುತ್ತೆ ಅದೇ ಮನೆಗೆ ಶೋಭೆ. ಇಲ್ಲದಿದ್ದರೆ ಅದಾಗುತ್ತೆ ಲೋಕಸಭೆ, ಗಲಾಟೆ ಮಾಡುವಂತಹ ವಿಧಾನಸಭೆ. ನಾವು ನಿಜವಾಗಿ ಕೂಡ ಮನೆಯಲ್ಲಿ ಶೋಭೆ ಬರಬೇಕಾದ್ರೆ ಕ್ಷಮೆ ಅಲ್ಲಿರಬೇಕು. ಆಗ ಸುಂದರವಾದಂಥ ಬದುಕು ನಮ್ಮ ಕುಟುಂಬಗಳದಾಗುತ್ತದೆ. ಮೂರನೇದು, ಪೋಪ್ ಜಗದ್ಗುರು ಹೇಳ್ತಾರೆ, ಪ್ರಾರ್ಥನೆ. ಎಲ್ಲಿ ಪ್ರಾರ್ಥನೆ ಇರುತ್ತದೋ ಅಲ್ಲಿ ದೇವರ ಆಲಯ ಅದು ಆಗುತ್ತೆ. ಎಲ್ಲಿ ಪ್ರಾರ್ಥನೆ ಇರುತ್ತದೋ ಅಲ್ಲಿ ದೇವರು ನಿಜವಾಗಿಯೂ ಕೂಡ ವಾಸ ಮಾಡುತ್ತಾರೆ. ನಮ್ಮ ನಾಣ್ಣುಡಿ ಇದೆ, ಎಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ ದೇವರು ಇರ್ತಾರೆ, ಒಟ್ಟಾಗಿ ಭೋಜನ ಮಾಡುತ್ತಾರೋ ದೇವರು ಇರುತ್ತಾರೆ. ಎಲ್ಲಿ 2 ಅಥವಾ 3 ನನ್ನ ನಾಮದಲ್ಲಿ ಒಟ್ಟು ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅವರೊಳಗೆ ನಾನಿದ್ದೇನೆ ಎಂದುಕೊಂಡು ಪ್ರಭು ಕ್ರಿಸ್ತರು ಹೇಳುತ್ತಾರೆ. ಕಾನಾ ನಗರದಲ್ಲಿ ಆಗಿರುವಂತಹ ಘಟನೆ ನೋಡಿ, ಎಷ್ಟೊಂದು ಸುಂದರವಾದಂತಹ ಘಟನೆ. ಆ ಕಾನಾ ನಗರದ ಘಟನೆ ಬಗ್ಗೆ ನಾನು ನಿಮಗೆ ವಿವರಿಸಬೇಕಂತಿಲ್ಲ. ಆ ಕಾನಾ ನಗರದಲ್ಲಿ ಯೇಸು ಕ್ರಿಸ್ತರಿಗೆ ಹಾಗೂ ಮಾತೆ ಮರಿಯಮ್ಮನವರಿಗೆ ಆಹ್ವಾನವಿತ್ತು, ಅಲ್ಲಿ ಪ್ರಾರ್ಥನೆ ಇತ್ತು. ಆ ಕಾರಣಕ್ಕೋಸ್ಕರ ಅವರಿಗೆ ತುಂಬಿ ತುಳುಕುವಷ್ಟು ಕೊಡಲಾರಂಭಿಸಿತು.
ಅದರ ಅರ್ಥ ನಿಮಗೆ ಗೊತ್ತಿದೆಯೇ? ಕಾನಾ ನಗರದಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಕಾನಾ ನಗರ ಎಂಬುದು ಅದು ನಗರ ಅಲ್ಲ. ಬೈಬಲ್ ಶಾಸ್ತ್ರಜ್ಞರು ಹೇಳ್ತಾರೆ ಅದೊಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಒಂದು ಮದುವೆ. ಆ ಪುಟ್ಟ ಹಳ್ಳಿಯಲ್ಲಿ ಮದುವೆ ಅಂದ್ರೆ ಹಳ್ಳಿಯಲ್ಲಿರುವಂತ ಅಷ್ಟೂ ಮಂದಿಗೆ ಆಮಂತ್ರಣ ಇರುತ್ತೆ. ಇದರ ಅರ್ಥ ಒಂದು ಹಳ್ಳಿಯಲ್ಲಿ ಹಬ್ಬ ಅಂದ್ರೆ ಎಷ್ಟು ಕುಟುಂಬ ಇರ್ಬೋದು? ಒಂದು 150ರಿಂದ 200 ಕುಟುಂಬ. ಸೊ ಈ 150ರಿಂದ 200 ಕುಟುಂಬದವರಿಗೂ ಕೂಡ ಆಮಂತ್ರಣ ಇತ್ತು. ಖಂಡಿತವಾಗಿಯೂ ಕಾನಾ ನಗರ ಎಂಬಂತಹ ಈ ಹಳ್ಳಿಯಲ್ಲಿ ಇದು ಮೊದಲ ಮದುವೆ ಆಗಿರ್ಲಿಕ್ಕಿಲ್ಲ. ಇದರ ಅರ್ಥ ಆ ಕುಟುಂಬಕ್ಕೆ ಎಷ್ಟು ಮಂದಿ ಮದುವೆಗೆ ಬರ್ತಾರೆ, ಎಷ್ಟು ಮಂದಿ ಊಟ ಮಾಡ್ತಾರೆ, ಎಷ್ಟು ಮಂದಿ ದ್ರಾಕ್ಷಾರಸ ಕುಡಿತಾರೆ, ಎಲ್ಲದರ ಮಾಹಿತಿ ಅವರಿಗಿತ್ತು. ಎಲ್ಲವೂ ಕೂಡ ಮೊದಲೇ ಗೊತ್ತು, ಅವರಿಗೆ ಗೊತ್ತಿದ್ದು ಸಿದ್ಧ ಮಾಡಿರ್ತಾರೆ. ಆದ್ರೂ ಕೂಡ ಅವರಿಗೆ ದ್ರಾಕ್ಷಾರಸದ ಕೊರತೆ ಬಿತ್ತು. ಕಾರಣ ಏನು? ಯಾಕೆ ಕೊರತೆ ಬಿತ್ತು? ಅದು ಮುಖ್ಯ ಅಲ್ಲ. ದೇವರ ಆ ಒಂದು ವಿಚಾರ ಬೇರೆನೇ ಇದೆ. ಯೇಸು ಕ್ರಿಸ್ತರ ಸದುದ್ದೇಶ ಬೇರೆನೇ ಇದೆ. ಅಲ್ಲಿ ಕೊರತೆ ಬಿತ್ತು. ಹಬ್ಬ ಅಂದ್ರೆ ಎಷ್ಟು ಮಂದಿಗೆ ಕೊರತೆ ಬಿದ್ದಿರ್ಬೋದು? ಒಂದು 25-30 ಮಂದಿಗೆ ಅಥವಾ 50 ಮಂದಿಗೆ ಕೊರತೆ ಬಿದ್ದಿರ್ಬೋದು. ಯಾಕಂದ್ರೆ ಯೇಸು ಕ್ರಿಸ್ತರ ಜೊತೆ ಶಿಷ್ಯರು ಹೋಗಿದ್ರು, ಬಹುಶಃ ಅವರಿಗೆ ಆಹ್ವಾನ ಇತ್ತೇನೋ ಇಲ್ವೋ, ಅವ್ರು ಸ್ವಲ್ಪ ಜಾಸ್ತಿ ಕುಡ್ದಿರ್ಬೇಕು, ಒಂದು 50 ಮಂದಿಗೆ ಕೊರತೆ ಬಿದ್ದಿರ್ಬೋದು. ಆಗ ಆ ಕೊರತೆ ಬಿದ್ದಿದಾಗ ಯಾರು ಮೊತ್ತ ಮೊದಲು ಗಮನಿಸಿದ್ರು? ಮಾತೆ ಮರಿಯಮ್ಮನವರಿಗೆ ಆಹ್ವಾನ ಇತ್ತು. ಮಾತೆ ಮರಿಯಮ್ಮನವರು ಮೊತ್ತ ಮೊದಲು ಗಮನಿಸಿದ್ರು. ಯಾಕೆ? ಮಾತೆ ಮರಿಯಮ್ಮನವರಿಗೆ ಸ್ವಾಗತ ಇತ್ತು. ಮಾತೆ ಮರಿಯಮ್ಮನವರು ಗಮನಿಸಿದ ಮೇಲೆ ಸುಮ್ಮನಿರ್ಲಿಲ್ಲ. ಪ್ರಭುವಿಗೆ ಹೇಳ್ತಾರೆ, ಮಗನೇ, ಅವರಿಗೆ ದ್ರಾಕ್ಷಾರಸದ ಕೊರತೆ ಬಿದ್ದಿದೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಮ್ಮ. ಆದ್ರೂ ಕೂಡ ಮಾತೆ ಮರಿಯಮ್ಮನವ್ರಿಗೆ ಗೊತ್ತು ಪ್ರಭು ಕ್ರಿಸ್ತರಿಗೆ ಆ ಒಂದು ಅದ್ಭುತವನ್ನು ಮಾಡುವಂತ ಶಕ್ತಿ ಇದೆ ಅಂತ ತಿಳ್ಕೊಂಡು ಶಿಷ್ಯರಿಗೆ ಹೇಳ್ತಾರೆ, ಆತ ಹೇಳಿದಂತೆ ಮಾಡಿ. ಆತ ಹೇಳಿದಂತೆ ಮಾಡಿ. ಆತ ಏನು ಹೇಳ್ದ? ಕಲ್ಲು ಬಾನೆಗಳಲ್ಲಿ ನೀರನ್ನು ತುಂಬಿಸಿ. ಎಷ್ಟು ಕಲ್ಲು ಬಾನೆಗಳಿದ್ವು? 6 ಕಲ್ಲು ಬಾನೆಗಳು. 6 ಕಲ್ಲು ಬಾನೆಗಳು. ಬೈಬಲ್ ಶಾಸ್ತ್ರಜ್ಞರು ಹೇಳ್ತಾರೆ ಒಂದೊಂದು ಕಲ್ಲು ಬಾನೆಗಳಲ್ಲಿ 8ರಿಂದ 10 ಕೊಡ ನೀರು ಹಿಡಿಯುವಂತ ಕಲ್ಲು ಬಾನೆಗಳು. ಒಂದು ಕೊಡ ಅಂದ್ರೆ 8ರಿಂದ 10 ಲೀಟರ್ ನೀರು. ಅಂದ್ರೆ 6 ಕಲ್ಲು ಬಾನೆಗಳು ಅಂತ ಹೇಳಿದ್ರೆ ಸುಮಾರು 100 ಲೀಟರ್ ನೀರು. ಯೇಸು ಕ್ರಿಸ್ತರು 6 ಕಲ್ಲು ಬಾನೆಗಳಲ್ಲಿ ಇದ್ದಂತಹ 100 ಲೀಟರ್ ನೀರನ್ನ ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸಿದ್ರು. ಅದರ ಅರ್ಥ ಏನು? ಇರುವಂತಹ 30ರಿಂದ 50 ಮಂದಿಗೆ ದ್ರಾಕ್ಷಾರಸದ ಕೊರತೆ ಬಿದ್ದಿದೆ. 100 ಲೀಟರ್ ವೈನ್ ಅಂತ ಹೇಳಿದ್ರೆ ಎಷ್ಟು ಮಂದಿಗೆ ಆ ವೈನ್? ಅವರು ಒಬ್ಬೊಬ್ರು ಬಹುಶಃ ಆ ದಿವಸ 3 ಲೀಟರ್ 4 ಲೀಟರ್ ವೈನ್ ಕುಡಿದು ಚಿತ್ತರಾಗಿ ಲೇಲೆ ಹಾಕಿ ಬಿದ್ದಿರ್ಬೇಕಲ್ಲಿ. ಅರ್ಥ ಅದಲ್ಲ. ಯೇಸು ಕ್ರಿಸ್ತರಿಗೆ ಸ್ವಾಗತ, ಮಾತೆ ಮರಿಯಮ್ಮನವರಿಗೆ ಸ್ವಾಗತ ಅಂದ್ರೆ ತುಂಬಿ ತುಳುಕುವಷ್ಟು, ನಿಮ್ಗೆ ಎಷ್ಟು ಬೇಕೋ ಅದಕ್ಕಿಂತಲೂ 100 ಪಟ್ಟು ಅಲ್ಲಿ ದೇವರು ನಮಗೆ ಕರುಣಿಸುತ್ತಾರೆ. ಕುಟುಂಬದಲ್ಲಿ ಪ್ರಾರ್ಥನೆಯ ಕೊರತೆ ಬಿದ್ದಾಗ ಇವೆಲ್ಲವೂ ಕೂಡ ನಡೆಯುತ್ತದೆ. ಆರ್ಥಿಕ ತೊಂದರೆಗಳಾದಾಗ, ಸಮಸ್ಯೆಗಳಾದಾಗ, ರೋಗ ರುಜಿನಗಳು ಬಂದಾಗ ಮಾತ್ರ ಯೇಸು ಕ್ರಿಸ್ತರನ್ನ ನಾವು ಸ್ವಾಗತಿಸೋದಲ್ಲ, ಮಾತೆ ಮರಿಯಮ್ಮರನ್ನ ಹುಡುಕಿಕೊಂಡು ಹೋಗೋದಲ್ಲ. ನಾವು ಚೆನ್ನಾಗಿರುವಾಗ, ಸಂತೋಷದಲ್ಲಿರುವಾಗ ಯೇಸು ಕ್ರಿಸ್ತರು, ಮಾತೆ ಮರಿಯಮ್ಮನವರಿಗೆ ಸ್ವಾಗತ, ಜಪಸರ, ಬೈಬಲ್ ವಾಚನ, ಬಲಿಪೂಜೆ ಇವುಗಳಿಗೆ ಮೊದಲ ಪ್ರಾಶಸ್ತ್ಯ ಕೊಡಿ. ಕುಟುಂಬಗಳಿಗೆ ಆಗಿರುವಂತಹ ಗಾಯ ಸಂಪೂರ್ಣವಾಗಿ ಅದು ಗುಣ ಆಗುತ್ತೆ. ಪ್ರಿಯರೇ, ಇದುವರೆಗೆ ನಾವು ಘಾಸಿಗೊಂಡಂತಹ, ಗಾಯಗೊಂಡಂತಹ ನಮ್ಮ ಕುಟುಂಬಗಳ ಗಾಯಗಳನ್ನು ಹೇಗೆ ಗುಣಪಡಿಸಿ ಮತ್ತೆ ನಮ್ಮ ಕುಟುಂಬಗಳನ್ನ ದೇವರ ವಾಸಸ್ಥಾನ, ಕ್ರಿಸ್ತರ ವಾಸಸ್ಥಾನ, ಪರಮ ಪ್ರಸಾದದ ಸಂಪುಟಗಳನ್ನಾಗಿ ಹೇಗೆ ಮಾಡುವುದು ಎಂಬುದರ ಕುರಿತು ನಾವು ಚಿಂತನೆಯನ್ನ ಮಾಡಿದೆವು. ಆದರೆ ಅಮೋರಿಸ್ ಲೆಟಿಷಿಯಾ ಎನ್ನುವಂತಹ ಪ್ರೇಷಿತ ಪತ್ರ ನಮ್ಮ ನೆರೆಹೊನೆಯ ಘಾಸಿಗೊಂಡಂತಹ, ಗಾಯಗೊಂಡಂತಹ ಕುಟುಂಬಗಳನ್ನು ಕೂಡ ನಮ್ಮ ಪರಿಗಣನೆಗೆ ತೆಗೆದುಕೊಂಡು ಅವುಗಳ ಗಾಯಗಳನ್ನು ಕೂಡ ಗುಣಪಡಿಸುವಂತಹ ಜವಾಬ್ದಾರಿ ನಮಗಿದೆ ಎಂಬುದನ್ನ ಆ ಒಂದು ಪ್ರೇಷಿತ ಪರಿಪತ್ರ ನಮಗೆ ಎಚ್ಚರಿಕೆಯನ್ನ ನೀಡುತ್ತೆ. ಮಾತ್ರವಲ್ಲ, ನಮಗೆ ನೆನಪಿಸುತ್ತದೆ. ಹೇಗೆ? ನಮ್ಮ ನೆರೆಮನೆಯ, ನಮ್ಮ ನೆರೆಹೊರೆಯ, ನಮ್ಮ ಧರ್ಮ ಕೇಂದ್ರದ, ನಮ್ಮ ಸಮುದಾಯದ ಘಾಸಿಗೊಂಡಂತಹ, ಗಾಯಗೊಂಡಂತಹ ಕುಟುಂಬಗಳು ಯಾವುವು? ನಾವು ಟೀಕೆ ಮಾಡುವಂತಹ ಕುಟುಂಬಗಳು, ನಾವು ಕೀಳರಿಮೆಯಿಂದ ನೋಡುವಂತಹ ಕುಟುಂಬಗಳು. ಎಂತಹ ಕುಟುಂಬಗಳನ್ನು ನಾವು ಟೀಕೆ ಮಾಡ್ತೀವಿ? ವಿಚ್ಛೇದನೆ ಆದಂತಹ ಕುಟುಂಬಗಳು, ಕುಡಿತದ ದಾಸತ್ವಕ್ಕೆ ಬಲಿಪಿಟ್ಟಂತಹ ಕುಟುಂಬಗಳು, ಧರ್ಮಸಭೆಯ ಆಜ್ಞೆಗಳನ್ನು ಪಾಲಿಸದೆ ಬಲಿಪೂಜೆಗೆ ಬರದೇ ಇರುವಂತಹ ಕುಟುಂಬಗಳು, ದೇವರ ಆಜ್ಞೆಗಳನ್ನು ಪಾಲಿಸದೆ ಇತರರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗದೆ ಒಂದು ರೀತಿಯ ಅಸಭ್ಯವಾಗಿ ಜೀವಿಸುವಂತಹ ಕುಟುಂಬಗಳು, ಹಾಗೂ ವಿಶೇಷವಾಗಿ ನಮ್ಮ ವಿಶ್ವಾಸವನ್ನ ಬಿಟ್ಟು ಬೇರೆ ಬೇರೆ ಪಂಗಡಗಳಿಗೆ ಹೋಗಿರುವಂತಹ ಕುಟುಂಬಗಳು. ಇಂತಹ ಕುಟುಂಬಗಳನ್ನು ನಾವು ತಾರ್ಮಾರು ಕುಟುಂಬಗಳು, ನಮ್ಮ ಸಮುದಾಯದಿಂದ ಹೊರಗಿರುವಂತಹ ಕುಟುಂಬಗಳು, ದೇವರ ಆಜ್ಞೆಗಳನ್ನು ಪಾಲಿಸದೇ ಇರುವಂತಹ ಕುಟುಂಬಗಳು, ಪಾಪಗಳಲ್ಲಿ ಜೀವಿಸುವಂತಹ ಕುಟುಂಬಗಳು ಎಂಬುದಾಗಿ ನಾವು ನಮ್ಮ ಮನೆಗಳಲ್ಲಿ ಮಾತನಾಡ್ತೀವಿ, ನಮ್ಮ ಸಮುದಾಯಗಳಲ್ಲಿ ಮಾತನಾಡ್ತೀವಿ, ನಮ್ಮ ಧರ್ಮ ಕೇಂದ್ರದ ಪಾಲನಾ ಸಭೆಗಳಲ್ಲಿ ನಾವು ಮಾತನಾಡ್ತೀವಿ.
ಹಾಗೂ ಅವರನ್ನು ನಾವು ನಮ್ಮ ಸಮುದಾಯದಿಂದ ದೂರ ಇಡ್ತೀವಿ. ಪ್ರಭು ಕ್ರಿಸ್ತರು ಹೇಳ್ತಾರೆ ಅಮೋರಿಸ್ ಲೆಟಿಷಿಯಾ ಎನ್ನುವಂತಹ ಪ್ರೇಷಿತ ಪರಿಪತ್ರದ ಮೂಲಕ, ಇಂತಹ ಕುಟುಂಬಗಳ ಬಗ್ಗೆ ನೀವು ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡಿ. ಇಂತಹ ಕುಟುಂಬಗಳ ಬಗ್ಗೆ ನೀವು ತೀರ್ಮಾನಗಳನ್ನ, ನ್ಯಾಯ ತೀರ್ಪನ್ನ ಕೊಟ್ಟು ಅವರಿಗೆ ಆಗಿರುವಂತಹ ಗಾಯಗಳನ್ನ ಇನ್ನೂ ಕೂಡ ಜಾಸ್ತಿ ಮಾಡಬೇಡಿ. ಅವರನ್ನ ನೀವು ಕ್ಷಮಿಸಿರಿ. ಪ್ರಭು ಕ್ರಿಸ್ತರು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡಿದ್ವಿ, ವ್ಯಭಿಚಾರ ಮಾಡುವಾಗ ಸಿಕ್ಕಿಕೊಂಡಂತಹ ಸ್ತ್ರೀಯನ್ನ ಆ ಯಹೂದ್ಯರು ಎಳೆದುಕೊಂಡು ಬರ್ತಾರೆ. ಸ್ವಾಮಿ, ಈಕೆ ತಪ್ಪು ಮಾಡುವಾಗಲೇ ಸಿಕ್ಕಿ ಹಾಕೊಂಡ್ಲು, ಮೋಶೆಯ ನಿಯಮ ಹೇಳುತ್ತೆ ಆಕೆಯನ್ನ ಕಲ್ಲು ಹೊಡೆದು ಸಾಯಿಸ್ಬೇಕಂತ ಹೇಳ್ಕೊಂಡು, ನೀವೇನ್ ಮಾಡ್ಬೇಕಂತ ನಮ್ಗೆ ಈಗ ಆಜ್ಞೆ ಕೊಡಿ, ನಾವು ಅದನ್ನ ಮಾಡ್ತೀವಿ. ಆಗ ಪ್ರಭು ಕ್ರಿಸ್ತರು ಹೇಳಿದರು, ನಿಮ್ಮಲ್ಲಿ ತಪ್ಪು ಮಾಡದವನು ಯಾರಾದ್ರೂ ಇದ್ರೆ ಮೊದಲ ಕಲ್ಲನ್ನ ಆಕೆಗೆ ಸೇರಿ. ಎಲ್ಲರೂ ಕೂಡ ಅಲ್ಲಿಂದ ಹೋದ್ರು, ಯಾಕಂದ್ರೆ ಎಲ್ಲರೂ ಕೂಡ ತಪ್ಪನ್ನ ಮಾಡಿದ್ರು. ಈ ಮೂಲಕ ಪ್ರಭು ಕ್ರಿಸ್ತರು ನಮ್ಗೆ ಹೇಳಲಿಕ್ಕೆ ಬಯಸ್ತಾರೆ, ನಾವು ಯಾರು ಕೂಡ ಸಂತರು ಅಲ್ಲ, ನಾವು ಯಾರು ಕೂಡ ತಪ್ಪು ಮಾಡದವರಲ್ಲ, ನಾವೆಲ್ಲರೂ ಕೂಡ ತಪ್ಪಿತಸ್ಥರೇ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ತಪ್ಪು ಮಾಡಿದ್ದೇವೆ. ಪ್ರಭು ಕ್ರಿಸ್ತರು ತಪ್ಪು ಮಾಡದೇ ಇರುವಂತಹ ವ್ಯಕ್ತಿ ಪ್ರಭು ಕ್ರಿಸ್ತರಾಗಿದ್ದರು. ಯಾವುದೇ ರೀತಿಯ ಪಾಪ ಮಾಡದೇ ಇರುವಂತಹ ವ್ಯಕ್ತಿ ಪ್ರಭು ಕ್ರಿಸ್ತರಾಗಿದ್ರು. ಅವರು ಮೋಶೆಯ ನಿಯಮವನ್ನು ಪಾಲಿಸಬಹುದಿತ್ತು. ಅಂತಹ ವ್ಯಕ್ತಿತ್ವ ಉಳ್ಳಂತಹ ಪ್ರಭು ಕ್ರಿಸ್ತರು ಕೂಡ, ನಾನು ಕೂಡ ನಿನ್ನನ್ನ ಕಲ್ಲೆಸೆದು ಸಾಯಿಸುವುದಿಲ್ಲ, ನಿನ್ನ ವಿರುದ್ಧ ನಾನು ಶಿಕ್ಷೆನ ಪ್ರಕಟಿಸುವುದಿಲ್ಲ, ನಿನ್ನ ತಪ್ಪುಗಳನ್ನ ಕ್ಷಮಿಸುತ್ತೇನೆ, ಹೋಗು, ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲ ಅಂತ ಹೇಳುತ್ತಾರೆ. ಅದನ್ನೇ ಉಲ್ಲೇಖಿಸಿ ನಮ್ಮ ಪೋಪ್ ಜಗದ್ಗುರುಗಳು ಹೇಳ್ತಾರೆ, ನಿಮಗೆ ನ್ಯಾಯ ತೀರ್ಪನ್ನ ಕೊಡುವಂತ ಅಧಿಕಾರ ಯಾರೂ ಕೊಟ್ಟಿಲ್ಲ, ನೀವು ನ್ಯಾಯ ತೀರ್ಪನ್ನ ಕೊಡಬೇಡಿ. ಹಾಗಾದ್ರೆ ಇಂತಹ ಘಾಸಿಗೊಂಡಂತಹ ಗಾಯಗೊಂಡಂತಹ ಕುಟುಂಬಗಳನ್ನ ನಾವು ತಕ್ಷಣವೇ ನಮ್ಮ ಸಮುದಾಯದೊಳಗೆ ತೆಗೆದುಕೊಳ್ಳೋದಾ? ಅದು ಖಂಡಿತವಾಗಿ ಕೂಡ ನಾವು ಬೇರೆಯವರಿಗೆ ತಪ್ಪು ದಾರಿಗೆ ಎಳೆದಂತಲ್ಲವೇ ಎಂಬುದು ನಿಮ್ಮ ಪ್ರಶ್ನೆ ಇರಬಹುದು. ಹೌದು ಪ್ರಿಯರೇ, ಇದುವರೆಗೆ ಧರ್ಮಸಭೆ ಹಾಗೂ ನೀವು ಗೊತ್ತಿಲ್ಲದೆ ಇದೇ ರೀತಿ ನಡೆದುಕೊಂಡು ಬಂದಿದ್ದೇವೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಎಷ್ಟೋ ಕುಟುಂಬಗಳಿಗೆ ನಾವು ಈ ರೀತಿಯ ಟೀಕೆಗಳನ್ನ ಮಾಡಿದ್ದೀವಿ. ಆದರೆ ಪೋಪ್ ಜಗದ್ಗುರು ಹೇಳ್ತಾರೆ, ಇದಕ್ಕೆ ನೀವು ಒಂದು ರೀತಿಯ ಪರಿಹಾರವನ್ನು ಕಂಡುಕೊಳ್ಬೇಕು. 3 ದಾರಿಗಳನ್ನು ಅವ್ರು ಹೇಳ್ತಾರೆ, 3 ಹಂತಗಳನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಮೊದಲನೇದು ಬಹಳ ಸ್ಪಷ್ಟವಾಗಿ ಡಿಸರ್ನ್, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಡಿಸರ್ನ್, ವಿವೇಚಿಸು. ಯಾವುದೇ ಒಂದು ಡೈವೋರ್ಸ್ ಆಗಿರುವ ಕುಟುಂಬ ಇರಬಹುದು, ಅಥವಾ ಪರ ಪಂಗಡಕ್ಕೆ ಹೋಗಿರುವಂತಹ ಕುಟುಂಬ ಇರಬಹುದು, ಅಥವಾ ನಿಮ್ಮ ದೃಷ್ಟಿಯಲ್ಲಿ ಪಾಪದಿಂದ ಜೀವಿಸಿ ಇತರಿಗೆ ತಪ್ಪು ಮಾರ್ಗದರ್ಶನ ನೀಡುವಂತ ಕುಟುಂಬ ಆಗಿರ್ಬೋದು. ಅದು ಯಾವ ಕಾರಣಕ್ಕೆ ಆ ರೀತಿ ಜೀವಿಸ್ತಾ ಇದೆ? ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಇಂತಹ ಪಾಪದಲ್ಲಿ ಯಾಕೆ ಮುಳುಗಿದ್ದಾನೆ? ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಕಾರಣಗಳು, ಸಂದರ್ಭಗಳು ಇರ್ತವೆ. ಆ ಸಂದರ್ಭಗಳನ್ನ, ಆ ಕಾರಣಗಳನ್ನ ಹುಡುಕಲು ಪ್ರಯತ್ನ ಪಡಿ. ಹೇಗೆ? ಅವರ ಮನೆಗೆ ಹೋಗಿ ಅವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಕೂಲಂಕುಷವಾಗಿ ಅವರ ಹತ್ರ ಮಾತನಾಡಿಕೊಂಡು ನಿಧಾನವಾಗಿ ವಿವೇಚಿಸಿ ಯಾವ ಸಂದರ್ಭ ಅವರನ್ನ ಈ ಒಂದು ಹಂತಕ್ಕೆ ದೂಡಿದೆ ವಿವೇಚಿಸಿ. ತಕ್ಷಣ ತೀರ್ಪು ಕೊಡಬೇಡಿ. ಡಿಸರ್ನ್ ಯಾರಿಗೆ? ಪಾಲನಾ ಪರಿಷತ್ತಿನ ಸದಸ್ಯರೇ, ಸಚೇತಕರೇ, ಧರ್ಮ ಕೇಂದ್ರದ ಮುಖಂಡರುಗಳು ಅನ್ನಿಸಿಕೊಂಡಂತಹ ನಾಯಕರುಗಳೇ, ಧರ್ಮ ಕೇಂದ್ರದ ಗುರುಗಳೇ, ಕನ್ಯಾ ಸಹೋದರಿಯರೇ, ಇದು ನಿಮ್ಮ ಜವಾಬ್ದಾರಿ. ಕೇವಲ ಕಾನೂನುಗಳಿವೆ, ಕ್ಯಾನನ್ ಲೋ ಇದೆ, ಧರ್ಮಶಾಸ್ತ್ರ ಇದೆ ಅಂತ ತಿಳ್ಕೊಂಡು ನೀವು ತಕ್ಷಣ ನ್ಯಾಯ ತೀರ್ಪನ್ನ ಕೊಡಬೇಡಿ. ನಿಧಾನವಾಗಿ ವಿವೇಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಮೊದಲನೇದು. ಎರಡನೇದು ಗೈಡ್, ಮಾರ್ಗದರ್ಶನ ನೀಡಿರಿ. ನೀವು ತಕ್ಷಣಕ್ಕೆ ಅವರಿಗೆ ನೀವು ತೀರ್ಪುಗಳನ್ನ ಕೊಡಬೇಡಿ. ನಿಧಾನವಾಗಿ, ಒಂದು ಕುಟುಂಬ ನಮ್ಮಿಂದ ಹೊರಗೆ ಹೋಗಿದೆ, ಆ ಕುಟುಂಬ ಯಾಕೆ ಹೋಗಿದೆ ಅಂತ ತಿಳ್ಕೊಂಡು ವಿವೇಚಿಸಿದ ಮೇಲೆ ನಿಧಾನವಾಗಿ ಅದನ್ನ ಒಳಗೆ ಕರ್ಕೊಂಡು ಬರ್ಲಿಕ್ಕೆ ನೀವು ಪ್ರಯತ್ನ ಪಡಿ. ಅವರಿಗೆ ಮಾರ್ಗದರ್ಶನ ಕೊಡಿ. ನಾವೆಷ್ಟು ಮಂದಿ ಸಮುದಾಯದ ಸಚೇತಕರು, ಧರ್ಮ ಕೇಂದ್ರದ ಪಾಲನಾ ಪರಿಷತ್ತಿನ ಸದಸ್ಯರು, ಗುರುಗಳು, ಕನ್ಯಾ ಸಹೋದರರು ಇಂತಹ ತಪ್ಪಿನಲ್ಲಿ ಜೀವಿಸುತ್ತಾರೆ ಅನ್ನುವಂತಹ ಈ ಕುಟುಂಬಗಳಿಗೆ ನಾವು ಮತ್ತೆ ಮರಳಿ ಬರಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆತ್ಮಾವಲೋಕನ ನಾವು ನಡೆಸಬೇಕು. ಹಾಗೂ ಸಮುದಾಯದಿಂದ, ಧರ್ಮ ಕೇಂದ್ರದಿಂದ ಹೊರಗೆ ಹೋದಂತಹ ಕುಟುಂಬಗಳೇ, ನೀವು ಹೆದರಬೇಡಿ. ನೀವು ಬನ್ನಿ, ಮಾತನಾಡಿ. ನಿಮ್ಮ ಧರ್ಮ ಕೇಂದ್ರದ ಗುರುಗಳೊಡನೆ, ನಿಮ್ಮ ಸಮುದಾಯದ ಸಚೇತಕರೊಡನೆ, ಪಾಲನಾ ಪರಿಷತ್ತಿನ ಸದಸ್ಯರೊಡನೆ ಬಂದು ಮಾತನಾಡಿ. ಆ ಮಾತನಾಡುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಸಿಗುತ್ತಂತಲ್ಲ, ಆದರೆ ಖಂಡಿತವಾಗಿ ಕೂಡ ದೇವರು ಒಂದು ಬೆಳಕನ್ನು ಕರುಣಿಸುತ್ತಾರೆ.
ಆ ಬೆಳಕಿನ ಮೂಲಕ ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಒಂದೇ ಸಲ ನಿಮಗಾದ ಗಾಯ ಗುಣ ಆಗೋದಿಲ್ಲ, ಆದರೆ ನಿಧಾನವಾಗಿ ನಿಮ್ಮ ಕುಟುಂಬಕ್ಕೆ ಆಗಿರುವಂತಹ ಗಾಯ ಖಂಡಿತವಾಗಿ ಕೂಡ ಗುಣ ಆಗುತ್ತೆ. ಯೇಸು ಕ್ರಿಸ್ತರ ಪ್ರೀತಿ ನಿಮಗೆ ಲಭಿಸುತ್ತೆ. ಇದು ಎರಡನೇದು. ಮೂರನೇದು ಬಹಳ ಮುಖ್ಯವಾಗಿ ಸಂಯೋಜಿಸು. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಇಂಟಗ್ರೇಟ್. ಮೊದಲನೇದು ಡಿಸರ್ನ್, ಎರಡನೇದು ಗೈಡ್, ಮೂರನೇದು ಇಂಟಗ್ರೇಟ್. ಸಂಯೋಜಿಸು. ವಿವೇಚನೆ ಆದ್ಮೇಲೆ ಮಾರ್ಗದರ್ಶನ ಆದ್ಮೇಲೆ ಪ್ರೇಷಿತ ಪತ್ರ ಹೇಳುತ್ತೆ, ಆ ಕುಟುಂಬಗಳನ್ನ ಮತ್ತೆ ನಿಮ್ಮ ಸಮುದಾಯದೊಳಗೆ, ನಿಮ್ಮ ಧರ್ಮ ಕೇಂದ್ರದೊಳಗೆ, ನಿಮ್ಮ ಸುತ್ತಮುತ್ತಲಿನವರಿಗೆ ಅವರನ್ನ ಸಂಯೋಜಿಸಿರಿ. ಅವರನ್ನ ಮತ್ತೆ ಅವರ ತಪ್ಪುಗಳನ್ನ ಕ್ಷಮಿಸಿ ಅವರನ್ನ ಮತ್ತೆ ನಮ್ಮ ತೆಕ್ಕೆಗೆ ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ ಪೋಪ್ ಜಗದ್ಗುರುಗಳು ಹೇಳ್ತಾರೆ. ಪ್ರಿಯರೇ, ಬಹಳ ಸ್ಪಷ್ಟ ಮಾತುಗಳು ಹೇಳ್ತಾರೆ. ನಮ್ಮ ಮನೆಗಳಿಗೆ ದ್ವಾರಗಳಿವೆ, ನಮ್ಮ ದೇವಾಲಯಗಳಿಗೆ, ಚರ್ಚ್ಗಳಿಗೆ ದ್ವಾರಗಳಿವೆ, ನಮ್ಮ ಫಾದರ್ ಮನೆಗಳಿಗೆ ದ್ವಾರಗಳಿವೆ. ಆ ದ್ವಾರಗಳಿರೋದು ನಮ್ಮ ಚರ್ಚ್ಗಳಿಗೆ ಇರುವಂತಹ ದ್ವಾರಗಳು, ನಮ್ಮ ಮನೆಗಳಿರುವಂತಹ ದ್ವಾರಗಳು, ನಮ್ಮ ಫಾದರ್ ಮನೆಗಳಿಗಿರುವಂತಹ ದ್ವಾರಗಳು, ಅದನ್ನ ಮನೆಯ ಒಳಗೆ ಇರುವಂತಹ ನಮಗೆ ರಕ್ಷಣೆಯನ್ನ ನೀಡಲಿಕ್ಕೆ ಹೊರತು ಹೊರಗಿನಿಂದ ಒಳಗೆ ಬರುವವರಿಗೆ ಅದು ಮುಚ್ಚಲಿಕ್ಕೆ ಇರುವಂತಹ ದ್ವಾರಗಳಲ್ಲ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ದ ಡೋರ್ಸ್ ಆಫ್ ಅವರ್ ಚರ್ಚಸ್ ಆರ್ ದೇರ್ ಟು ಪ್ರೊಟೆಕ್ಟ್, ನಾಟ್ ಟು ರಿಜೆಕ್ಟ್. ದ ಡೋರ್ಸ್ ಆರ್ ದೇರ್ ಟು ಪ್ರೊಟೆಕ್ಟ್, ನಾಟ್ ಟು ರಿಜೆಕ್ಟ್. ಪಾಪದಲ್ಲಿ ಇದ್ದಾರೆನ್ನುವಂತಹ ಕುಟುಂಬಗಳನ್ನ ನಾವು ಆ ದ್ವಾರಗಳನ್ನ ತೆರೆದು ಅವರನ್ನ ಮತ್ತೆ ನಮ್ಮ ಸಮುದಾಯದೊಳಗೆ ತೆಗೆದುಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳನ್ನ, ಯೋಜನೆಗಳನ್ನ ನಮ್ಮ ಧರ್ಮ ಕೇಂದ್ರಗಳಲ್ಲಿ ಹಾಕಲಿಕ್ಕೆ ಈ ಪ್ರೇಷಿತ ಪತ್ರ ನಮಗೆ ಬಹಳ ಸ್ಪಷ್ಟವಾದಂತಹ ಮಾರ್ಗದರ್ಶನಗಳನ್ನ ನೀಡ್ತಾ ಇದೆ. ಪ್ರಿಯರೇ, ಕುಟುಂಬ ಜೀವನದ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದ್ವಿ. ಅಮೋರಿಸ್ ಲೆತಿಶಿಯಾ ಎನ್ನುವಂತಹ ಈ ಸುಂದರ ಪ್ರೇಮ ಪತ್ರದಲ್ಲಿ ಬರೆದಿರುವಂತಹ ಈ ವಿಚಾರಗಳನ್ನ ನಾವು ಮನದಟ್ಟು ಮಾಡಿಕೊಳ್ಳಲು ಪ್ರಯತ್ನ ಪಡೆಯೋಣ. ಮತ್ತೊಮ್ಮೆ ನಮ್ಮ ಕುಟುಂಬಗಳಲ್ಲಿ ಆಗಿರುವಂತಹ ಗಾಯಗಳನ್ನ ನಾವು ಗುಣಪಡಿಸಲು ಪ್ರೀತಿ, ಕ್ಷಮೆ ಹಾಗೂ ಪ್ರಾರ್ಥನೆಯ ಮೂಲಕ, ಹಾಗೂ ನಮ್ಮ ನೆರೆಮನೆಯ ಕುಟುಂಬಗಳಲ್ಲಿ ಆಗಿರುವಂತಹ ಗಾಯಗಳನ್ನು ಗುಣಪಡಿಸಲು ಹೇಗೆ ವಿವೇಚನೆ, ಮಾರ್ಗದರ್ಶನ ಹಾಗೂ ಸಂಯೋಜನೆ ಈ ಮೂಲಕ ಆದರ್ಶ ಕುಟುಂಬಗಳನ್ನು ಕಟ್ಟೋಣ. ಯೇಸು ಕ್ರಿಸ್ತರ ಶರೀರಕ್ಕೆ ಆಗಿರುವಂತಹ ರೋಗಾಣುಗಳನ್ನ ದೂರ ಮಾಡಿ ಮತ್ತೊಮ್ಮೆ ಸದೃಢವಾದಂತಹ ಧರ್ಮ ಸಭೆಯನ್ನ ಕಟ್ಟಲು ನಾವು ಪ್ರಯತ್ನಿಸೋಣ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಶರೀರದ ಶಿರಸ್ಸು ಪ್ರಭು ಕ್ರಿಸ್ತ ನಮ್ಮನ್ನ ಮುನ್ನಡೆಸಲಿ. ಆಮೇನ್.